कृष्ण चैतन्य श्रील प्रभुपाद की जय। हरे कृष्ण ಎಲ್ಲರಿಗೂ ಸ್ವಾಗತ ಚೈತನ್ಯ ಚರಿತಾಮೃತ ತರಗತಿಗೆ ಸ್ವಾಗತ ಸುಸ್ವಾಗತ ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ ಅಧ್ಯಾಯ 9 ಶ್ಲೋಕ 97 ಮಹಾಪ್ರಭು ಪೂಚಿಲ ತಾಂದ್ರೆ ಶೂನ ಮಹಾಶಯ कौन अर्थ ज्ञानी तुम्हारा येता सुखहाया ಅನುವಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಬ್ರಾಹ್ಮಣನ್ನು ಕೇಳಿದರು, ಮಹಾಶಯರೇ, ನೀವು ಏಕೆ ಇಷ್ಟು ಆನಂದ ಪರವಶದಲ್ಲಿ ಇರುವಿರಿ? ಭಗವದ್ಗೀತೆಯ ಯಾವ ಭಾಗ ನಿಮಗೆ ಇಷ್ಟು ದಿವ್ಯವಾದ ಸಂತೋಷ ಕೊಡುತ್ತದೆ? ಚೈತನ್ಯ ಮಹಾಪ್ರಭು ಹೇಳುವಂತದ್ದು, ಈ ಬ್ರಾಹ್ಮಣನಿಗೆ ಓದ್ಲಿಕ್ಕೆ ಬರುವುದಿಲ್ಲ, ಆದ್ರೂ ಕೂಡ ಅವನಿಗೆ ಆನಂದ ಪರವಶತೆ ಅಂದ್ರೆ ಎಕ್ಸ್ಟೆಸ್ ಸಿಗ್ತಾ ಉಂಟು ಅವನಿಗೆ. ಅದು ಹೇಗೆ? ಚೈತನ್ಯ ಹೇಳುವಂತದ್ದು ಬ್ರಾಹ್ಮಣನಿಗೆ, ಏಕೆ ನೀವು ಈ ಆನಂದ ಪರವಶದಲ್ಲಿ ಇದ್ದೀರಿ, ಎಕ್ಸ್ಟೆಸ್ ಅಲ್ಲಿ ಇದ್ದೀರಿ? ಭಗವದ್ಗೀತೆ ಯಾವ ಭಾಗ ನಿಮಗೆ ಇಷ್ಟು ದಿವ್ಯವಾದ ಸಂತೋಷವನ್ನು ಕೊಡುತ್ತದೆ ಕೇಳ್ತಾ ಇದ್ದಾರೆ. ಈಗ ಇಲ್ಲಿ ತುಂಬಾ ಮಂದಿ ಇದ್ದೀರಿ, ನೀವೆಲ್ಲ ಭಗವದ್ಗೀತೆ ಓದಿದ್ದೀರಿ, ನಿಮ್ಗೆ ಎಕ್ಸ್ಟೆಸಿ ಬಂದಿದೆ ಓದುವಾಗ? ಒಂದ್ ನಿಮಿಷ. ಎಸ್ ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್ ಓಕೆ. ಯಾರಿಗಾவது ಎಕ್ಸ್ಟೆಸಿ ಬಂದಿದ ಓದುವಾಗ? ಆನಂದ ಅಂತ ಹೇಳುವಂಥದ್ದು, ಆನಂದ ಪರವಶತೆ ಬಂದಿದ? ಆನಂದ ಆಗ್ತದೆ, ಪರವಶತೆ ಇಲ್ಲ. ಪರವಶತೆ ಇಲ್ಲ. ಆನಂದ ಬಂದಿದೆ, ಹ್ಯಾಪಿನೆಸ್ ಬಂದಿದೆ. ಓಕೆ, ಪರವಶತೆ ಇಲ್ಲ, ಎಕ್ಸ್ಟೆಸ್ ಇಲ್ಲ. ಓಕೆ, ಒಂದು ವಾರದಲ್ಲಿ. ಎಸ್, ಬೇರೆಯವರಿಗೆ ಯಾರಿಗಾದ್ರು ಬಂದಿದ ಎಕ್ಸ್ಟೆಸಿ? ಎಕ್ಸ್ಟೆಸಿ, ಪರವಶತೆ ಎಸ್, ಯಾರಿಗಿಲ್ವಾ? ಓಕೆ, ಹರೇ ಕೃಷ್ಣ. ನೋಡಿ, ಹಾಗಾದ್ರೆ ಈ ಬ್ರಾಹ್ಮಣನಿಗೆ ಬಂದಿದೆ, ಅವನಿಗೆ ಓದ್ಲಿಕ್ಕೆ ಬರುವುದಿಲ್ಲ. ನಮ್ಗೆ ಓದ್ಲಿಕ್ಕೆ ಬರ್ತದೆ, ಆದ್ರೆ ನಮ್ಗೆ ಪರವಶತೆ ಬರಲಿಲ್ಲ. ಯಾಕೆ ಬರ್ಲಿಲ್ಲ? ಎಸ್, ಯಾರು ಹೇಳ್ತೀರಿ? ಹ್ಯಾಂಡ್ ಮಾಡಿ. ಯಾಕೆ ನಮ್ಗೆ ಪರವಶತೆ ಬರುವುದಿಲ್ಲ? ಹ್ಯಾಂಡ್ ರೇಸ್ ಮಾಡಿ ಹೇಳಿ. ಎಸ್, ಮಲ್ಲಿಕಾ ಮಾತಾಜಿ, ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ನಮಗೆ ಅಷ್ಟು ಶ್ರದ್ಧೆ, ಅಷ್ಟು ಭಕ್ತಿ ಎರಡೂ ಅಷ್ಟು ಪೂರ್ಣವಾಗಿ ಬರಲಿಲ್ಲ. ಓಕೆ, ಶ್ರದ್ಧೆ ಮತ್ತೆ ಭಕ್ತಿ ಇಲ್ಲ. ವೆರಿ ಗುಡ್ ಪಾಯಿಂಟ್. ಎಸ್, ನೆಕ್ಸ್ಟ್ ರೇಖಾ ಬಂಗೇರ ಹೇಳಿ. ನಾವು ತ್ರಿಗುಣದಲ್ಲಿದ್ದೇವೆ ಇನ್ನು. 3 ಗುಣದಲ್ಲಿ ಇದ್ದೇವೆ. ವೆರಿ ಗುಡ್ ಪಾಯಿಂಟ್. ಹೌದೌದು. ಬೇರೆಯವರು ಎಸ್. ಶ್ವೇತಾ, ಎಸ್ ಶ್ವೇತಾ ಹೇಳಿ. ನಾವಿನ್ನು ಪಕ್ವ ಆಗಿಲ್ವಾ ಗುರುಜಿ? ಇನ್ನು ನಾವಿನ್ನು ಕೂಡ ಪಕ್ವ ಆಗಿಲ್ಲ. ಓಕೆ, ಎಸ್. ಬೇರೆ ಎಸ್, ಹರೇ ಕೃಷ್ಣ. ಯಾರು ಹೇಳ್ಬೋದು ಬೇರೆ? ದಯವಿಟ್ಟು ಹೇಳಿ, ತಪ್ಪಾದ ಕೂಡ ಚಿಂತೆ ಇಲ್ಲ. ಎಸ್, ಜೈಮುತಿ ರಾಧಾದೇವಿ ದಾಸಿ, ಎಸ್ ಹರೇ ಕೃಷ್ಣ. ಎಸ್, ಜೈಮುತಿ ಹೇಳಿ. ಹರೇ ಕೃಷ್ಣ, ಭಗವಂತನ ಬಗ್ಗೆ ನಮ್ಗೆ ಭಾವ ಇಲ್ಲ. ಓಕೆ, ಭಗವಂತನ ಬಗ್ಗೆ ಭಾವದಲ್ಲಿಲ್ಲ. ಓಕೆ, ಮಂಜುಳಾ. ಹರೇ ಕೃಷ್ಣ ಗುರುಜಿ, ನಾವಿನ್ನ ಭೌತಿಕದಲ್ಲೇ ಇದೀವಿ. ಭೌತಿಕದಲ್ಲಿ ಕೋಪ ಇದೆ, ನಮ್ರತೆ ಇಲ್ಲ. ಓಕೆ, ಧನ್ಯವಾದಗಳು. ಎಸ್, ಬೇರೆಯವರು? ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರಾದ್ರೂ ಹೇಳ್ಬೋದಾ ಬೇರೆ? ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಎಸ್, ಹರೇ ಕೃಷ್ಣ. ಆಯ್ತಾ? ಓಕೆ, ಎಸ್. ಈಗ ನಾವು ವಿಷಯಕ್ಕೆ ಬರುವ. ನೋಡಿ, ಎಂತಂದ್ರೆ
ನಮ್ಮ ಒಳಗೆ ಕೊಳಕು ಉಂಟು, ನಮಗೆ ಕಾಣುವುದಿಲ್ಲ, ತುಂಬಾ ಕೊಳಕು ಉಂಟು. ಈ ಕೊಳಕೆಲ್ಲ ಹೊರಗೆ ಬರ್ಬೇಕಂತೆ. ಹೇಗೆಂದ್ರೆ ಚೈತನ್ಯ ಮಹಾಪ್ರಭು ಹೇಳುವಂತದ್ದು, ಚೇತೋ ದರ್ಪಣ ಮಾರ್ಜನ ಭವಮಾಧವಾಗ್ನಿ ನಿರ್ವಾಪಣ ಶ್ರೇಯಾ ಕೈರವ ಚಂದ್ರಿಕಾ ವಿತರಣ ವಿದ್ಯಾವಧೋ ಜೀವನ ಆನಂದಾಬುಧಿವರ್ಧನ ಪ್ರತಿಪದಂ ಧೂರ್ಣಾಮೃತ ಸ್ವಾದನಂ ಸರ್ವಾತ್ಮಾ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಚೇತೋ ದರ್ಪಣ ಮಾರ್ಜನ. ಚೇತ ಅಂದ್ರೆ ಚಿತ್ತ, ಕಾನ್ಶಿಯಸ್ನೆಸ್. ದರ್ಪಣ ಅಂದ್ರೆ ಕನ್ನಡಿ, ಮಾರ್ಜನ ಅಂದ್ರೆ ಕ್ಲೀನ್ ಮಾಡುವಂಥದ್ದು. ಈಗ ನಮ್ಮ ಪ್ರಜ್ಞೆಯಲ್ಲಿ ಧೂಳು ಉಂಟು. ಧೂಳು ಅಂದ್ರೆ ಅಂತ ಕಾಮ, ಕಾಮೇಶ ಕ್ರೋಧೇಶ ರಜೋಗುಣ ಸಮೋದ್ಭವ ಮಹಾಶಾಣ ಮಹಾಪಾಪ. ಹಾಗಾಗಿ ಧೂಳುಂಟು, ಈ ಧೂಳನ್ನು ತೆಗಿಬೇಕು. ಪ್ರಭುಪಾದ ಹೇಳುವಂಥದ್ದು ಕಾಮ ಕ್ರೋಧ ಮದ ಮೋಹ ಮತ್ಸರ ಅಸೂಯೆ ಒಟ್ಟಿಗೆ ಇದೆಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ. ಒಂದು ಬಂದ್ರೆ ಉಳಿದ ಎಲ್ಲ ಬರ್ತದೆ, ಎಲ್ಲ ಬರ್ತದೆ, ಕಾಂಪ್ಲಿಮೆಂಟ್ರಿ. ಹಾಗೆ ಇದನ್ನು ನಾವು ಕ್ಲೀನ್ ಮಾಡ್ಬೇಕು. ಅದು ಕ್ಲೀನ್ ಆಗದೆ ನಮ್ಗೆ ಎಕ್ಸೆಸ್ ಬರುವುದಿಲ್ಲ. ಹೇಗೆ ಬರ್ಲಿಕ್ಕೆ ಆಗ್ತದೆ? ಪ್ರಭುಪಾದ ಹೇಳುವಂತದ್ದು ಕೃಷ್ಣ ಕಾನ್ಶಿಯಸ್ನೆಸ್ ಅಂಡ್ ಸೆನ್ಸ್ ಗ್ರಾಟಿಫಿಕೇಶನ್ ವಿಲ್ ನಾಟ್ ಗೋ ಇಲ್ ಟುಗೆದರ್. ಕೃಷ್ಣ ಪ್ರಜ್ಞೆ ಮತ್ತೆ ಇಂದ್ರಿಯ ಸುಖ ಎರಡು ಕೂಡ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೆ. ಹೇಗಾದ್ರೆ ನೀವು ಒಂದು ಕಟ್ಟಿಗೆಯನ್ನು ಹೊತ್ತಿಸ್ತೀರಿ, ಮತ್ತೆ ನೀವು ಅದಕ್ಕೆ ನೀರು ಹಾಕ್ತೀರಿ, ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಎಂತಾದ್ರೂ ಪ್ರಯೋಜನ ಉಂಟಾ? ಇಲ್ಲ. ಹಾಗೆ ಈಗ ನಮ್ಮ ಚಿತ್ತ ಕಾನ್ಶಿಯಸ್ನೆಸ್ ಅದು ಟೋಟಲಿ ಪೊಲ್ಯೂಟ್ ಆಗಿದೆ, ಕಂಟಾಮಿನೇಟೆಡ್, ಪೊಲ್ಯೂಟೆಡ್. ಕೆಲವೆಲ್ಲ ವರ್ಡ್ ಯೂಸ್ ಮಾಡ್ತಾರೆ. ಇಟ್ಸ್ ಟೋಟಲಿ ಪೊಲ್ಯೂಟೆಡ್, ಟೋಟಲಿ ಕಂಟಾಮಿನೇಟೆಡ್ ನಮ್ಮ ಪ್ರಜ್ಞೆ. ಹಾಗೆ ಪ್ರಜ್ಞೆಯನ್ನು ನಾವು ಹೇಗೆ ಚೇಂಜ್ ಮಾಡುವಂತದ್ದು? ಅದಕ್ಕೆ ಪ್ರಭುಪಾದ ನಮ್ಗೆ ಈ ಪ್ರೋಸೆಸ್ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ ಕೆಲವೊಮ್ಮೆ ಈ ಗ್ರೀಸ್ ಎಲ್ಲ ಆಗ್ತದೆ ಬಟ್ಟೆಗೆ, ಅಂದ್ರೆ ಈ ಯಾವ್ದು ಗಾಡಿಗೆಲ್ಲ ಯೂಸ್ ಮಾಡೋ ಗ್ರೀಸ್, ಅದನ್ನು ಎಂತೆಂತ ಸರ್ಫ್ ಹಾಕಿ ಫಸ್ಟಿಗೆ ನೀವು ಎಂತ ಬಕೆಟ್ ಎಲ್ಲ ಹಾಕ್ತೀರಿ, ಮತ್ತೆ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಇಡ್ತೀರಿ. ಒಂದು ಹಾಫ್ ಆನ್ ಅವರ್ ಇಲ್ಲ 1 ಗಂಟೆ ನಂತರ ನೀವು ಅದನ್ನು ಹೀಗೆ ಮಾಡ್ತೀರಿ, ಮತ್ತೆ ತೆಗೆದು ವಾಪಸ್ ಬೇರೆ ನೀರಲ್ಲಿ ಹಾಕ್ತೀರಿ, ಮತ್ತೆ ನೀವು ಸೋಪಲ್ಲಿ ಹೀಗೆ ತಿಕ್ತೀರಿ. ಹೋಗುವುದಿಲ್ಲ. ಎಂತೆಂತ ನಾವು ಸರ್ಕಸ್ ಮಾಡಿದ್ರು ಕೂಡ ಹೋಗುದಿಲ್ಲ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದಾ? ಎಸ್, ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಯಾರಿಗಾದ್ರು? ಬಟ್ಟೆಗೆ ಕೆಲವೊಮ್ಮೆ ಕಲೆ ಎಲ್ಲ ಆಗ್ತದೆ. ಎಸ್, ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದಾ ಇಂಥ ಎಕ್ಸ್ಪೀರಿಯನ್ಸ್? ಆಗಿದೆಯಾ? ಎಸ್. ಹಾಗಾಗಿ ನನ್ಗೆ ಕೂಡ ಆಗಿದೆ, ನನ್ನ ಮಟ್ಟ ನಾನೇ ಹೋಗಿರುವಂತದ್ದು ಮುಂಚೆ. ಹಾಗೆ ಆಗಿದೆ ಎಕ್ಸ್ಪೀರಿಯನ್ಸ್, ಇಲ್ಲ ಅಂತ ಹೇಳಿಕ್ಕಿಲ್ಲ, ಆಗಿದೆ. ಎಂತೆಂತ ಮಾಡಿದ್ರು ಕೂಡ ಹೋಗುದಿಲ್ಲ, ಎಂತೆಂತ ನಾವು ತಿಕ್ಕಿದ್ರು ಕೂಡ ಹೋಗುದಿಲ್ಲ. ಅದೇ ರೀತಿ ನಮ್ಮ ಒಳಗಿರುವಂತ ಕೊಳಕು, ಒಬ್ಬ ಇದು ಒಂದು ಜನ್ಮದ, ಕೋಟಿಗಟ್ಟಲೆ ಜನ್ಮ ನಾವು ತೆಗೆದಿದ್ದೇವೆ. ಪುನರಪಿ ಜನನಂ ಪುನರಪಿ ಮರಣಂ, ತುಂಬಾ ಜನ್ಮ. ಹಾಗೆ ಎಲ್ಲ ಲೈಫ್ ಆಫ್ಟರ್ ಲೈಫ್ ಅದು ನಮ್ಮ ಒಟ್ಟಿಗೆ ಬರ್ತಾ ಉಂಟು. ಅದು ನಮ್ಮನ್ನು ಬಿಡುವುದಿಲ್ಲ. ಆದ್ರೆ ಇದು ಬಿಡ್ತದೆ. ಚೈತನ್ಯ ಹೇಳ್ತಾರೆ ಅದು ಬಿಡ್ತದೆ, ಕೃಷ್ಣ ಪ್ರಜ್ಞೆಯಿಂದ ಬಿಡ್ತದೆ, ಹರೇ ಕೃಷ್ಣ ಮಂತ್ರದಿಂದ. ಈ ಹರೇ ಕೃಷ್ಣ ಮಂತ್ರ ತುಂಬಾ ಪವರ್ಫುಲ್, ಮಾಮೂಲಿ ಮಂತ್ರ ಅಲ್ಲ ಇದು.
ಹಾಗೆ ಪ್ರಭುಪಾದ ಹೇಳುವಂಥದ್ದು, ಈಗ ಪ್ರಭುಪಾದ ಹೇಳುವಂಥದ್ದು ನಾವು ರಿಲೇಟ್ ಮಾಡುವ. ಫಸ್ಟ್ ಯು ಗೆಟ್ ಅಸೋಸಿಯೇಷನ್. ಫಸ್ಟ್ ಗೆ ನಮಗೆ ಸಂಘ ಆಗುವುದಂದ್ರೆ, ಈಗ ನನಗೆ ಫಸ್ಟ್ ಆದದ್ದು ಸಂಘ ಯಾರ್ದು? ಪ್ರಭುಪಾದಿದು. ಅಂದ್ರೆ ನಾನು ಪುಸ್ತಕ ಪರ್ಚೇಸ್ ಮಾಡಿದೆ, ಓದಿದೆ. ಫಸ್ಟ್ ಯು ಗೆಟ್ ಅಸೋಸಿಯೇಷನ್. ಥ್ರೂ ದಟ್ ಅಸೋಸಿಯೇಷನ್ ಯು ವಿಲ್ ಗೋ ಫಾರ್ ಸೇವಾ. ನಾವು ಸೇವಾಗೆ ಹೋಗಿ, ಮತ್ತೆ ನಾನು ಸೇವಾಗೆ ಹೋದೆ ಟೆಂಪಲ್ಗೆ. 2007 ಅಲ್ಲಿ ಪುಸ್ತಕ ಸಿಕ್ತು, ಓದಿದೆ, ಮತ್ತೆ ಸೇವೆಗೆ ಹೋದೆ. ಬೈ ಡೂಯಿಂಗ್ ಸೇವಾ ಎಂತಾಗ್ತದೆ, ಮತ್ತೆ ಡಿವೋಟೀಸ್ ವಿಲ್ ಟೆಲ್ ಅಬೌಟ್ ಸಾಧನ. ಸಾಧನೆ ಬಗ್ಗೆ ಹೇಳ್ತಾರೆ. ಎಂತೆಲ್ಲ ಸಾಧನ? ಸಾಧನ ಅಂದ್ರೆ ಚಾಂಟ್ ಮಾಡುವಂತಹದ್ದು, ಕೀರ್ತನ ಮಾಡುವಂತಹದ್ದು, ಕ್ಲಾಸ್ ಕೇಳುವಂತಹದ್ದು, ಇದು ಸಾಧನೆಯಲ್ಲಿ ಬರ್ತದೆ. ಕ್ಲಾಸ್ ಕೇಳುವಂತಹದ್ದು ಮತ್ತೆ ಓದುವಂಥದ್ದು, ಸೀರಿಯಸ್ ಆಗುವಂಥದ್ದು. ಹಾಗೆ ಫಸ್ಟಿಗೆ ಥ್ರೂ ಅಸೋಸಿಯೇಷನ್ ನಾವು ಕೃಷ್ಣ ಬಗ್ಗೆ ಬರ್ತೇವೆ, ಮತ್ತೆ ನಮ್ಗೆ ಅಲ್ಲಿ ಸೇವೆ ಸಿಗ್ತದೆ. ಅಸೋಸಿಯೇಷನ್ ಇಂದ ನಮಗೆ ಸೇವೆ ಸಿಗುವಂಥದ್ದು. ಸೇವೆ ಮಾಡಿದ ಮೇಲೆ ನಮ್ಗೆ ಸಾಧನೆ ಬಗ್ಗೆ ಹೇಳ್ತಾರೆ. ಸಾಧನೆ ಮಾಡಿ ಮತ್ತೆ ನಾವು ಮರಳಿದೆವು. ಪ್ರಭುಪಾದ ಹೇಳುವಂಥದ್ದು, ಫಸ್ಟ್ ಯು ಹಿಯರ್ ಕ್ಲಾಸ್, ದೆನ್ ಯು ಎಂತ ಹೇಳುವಂಥದ್ದು, read seriously. You should do sadhana and you start reading seriously. Then you will go back to Godhead. ಹಾಗಾಗಿ ನಮ್ದು ಈಗ ಸೀರಿಯಸ್ನೆಸ್ ಇಲ್ಲ ಓದುವಂಥದ್ದು. ಸೀರಿಯಸ್ನೆಸ್ ಆಗ್ಬೇಕಿದ್ರೆ ಸೇವೆ ಆಗ್ಬೇಕು, ಸಂಘ ಆಗ್ಬೇಕು, ಒಳ್ಳೆ ಸಾಧನ ಆಗ್ಬೇಕು, ಮೂರು ಕೂಡ ಆಗ್ಬೇಕು. 3S: ಸಾಧನ, ಸಂಘ, ಸೇವಾ. ಹಾಗೆ ಚೇತೋ ದರ್ಪಣ ಮಾರ್ಜನ. ಈಗೆಂತಂದ್ರೆ ನಮಗೆ ಮತ್ತೆ ಒಬ್ಬ ಅಭಕ್ತನಿಗೆ ವ್ಯತ್ಯಾಸ ಎಂತಂದ್ರೆ, ಅಭಕ್ತನ ಈ ಪ್ರಜ್ಞೆ ಕಲುಷಿತ, ನಮ್ದು ಕೃಷ್ಣ ಪ್ರಜ್ಞೆ. ಪೂರ್ತಿ ಅಲ್ಲ, ಸ್ವಲ್ಪ ಉಂಟು ನಮ್ದು ಕೃಷ್ಣ ಪ್ರಜ್ಞೆ. ಈಗ ನಾವು ಕೃಷ್ಣ ಪ್ರಜ್ಞೆ ಬಂದಿದೆ. ಇಲ್ಲ ನಾವು ಈ ಚೈತನ್ಯ ಚೈತನ್ಯ ಕ್ಲಾಸ್ ಯಾಕೆ ಕೇಳ್ತೇವೆ? ನಾವು ಕೇಳುವುದಿಲ್ಲ. ನಾವು ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ನಾವು ಯಾಕೆ ಕೇಳ್ತೇವೆ? ನಾವು ಕೇಳುವುದಿಲ್ಲ. ನಮಗೆ ಈಗ ಇಂಟ್ರೆಸ್ಟ್ ಉಂಟು, ಚೈತನ್ಯ ಚರಿತಾಮೃತ ಬಗ್ಗೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಉಂಟು, ಚೈತನ್ಯ ಮಹಾಪ್ರಭುಗೆ ಕೇಳಲಿಕ್ಕೆ ಇಷ್ಟ ಉಂಟು ನಮ್ಗೆ. ಹಾಗೆ ಈ ಪ್ರಜ್ಞೆಯನ್ನು ನಾವು ಚೇಂಜ್ ಮಾಡಬೇಕು. ಪ್ರಜ್ಞೆಯನ್ನು ನಾವೀಗ ಚೇಂಜ್ ಮಾಡಬೇಕು. ಪ್ರಜ್ಞೆಯನ್ನು ನಾವು ಹೇಗೆ ಚೇಂಜ್ ಮಾಡುವಂಥದ್ದು? ಪ್ರಜ್ಞೆಯನ್ನು ನಾವು ಹೇಗೆ ಚೇಂಜ್ ಮಾಡುವಂಥದ್ದು? ಅದಕ್ಕೆ ಪ್ರೋಸೆಸ್ ಚಾಂಟಿಂಗ್. ಚಾಂಟಿಂಗ್ ಇಂದ ಪ್ರಜ್ಞೆ ಚೇಂಜ್ ಆಗ್ತದೆ. ಚಾಂಟಿಂಗ್ ಇಂದ ನಮ್ಮ ಪ್ರಜ್ಞೆ ಚೇಂಜ್ ಆಗ್ತದೆ. ಚೇಂಜ್ ಆಗ್ಬೇಕು. ಕಲುಷಿತವಾದ ಪ್ರಜ್ಞೆ ಚೇಂಜ್ ಆಗ್ಬೇಕು. ಒಮ್ಮೆ ನಮ್ಮ ಪ್ರಜ್ಞೆ ಚೇಂಜ್ ಆದ ಮೇಲೆ ಮತ್ತೆ ನಮಗೆ ನಿಜವಾದ ಆನಂದ ಸಿಗ್ತದೆ, ಮತ್ತೆ ನಾವು ಎಕ್ಸ್ಟಸಿ ಹೋಗ್ಲಿಕ್ಕೆ ಆಗ್ತದೆ. ಆಗ ನಾವು ಎಕ್ಸ್ಟಸಿಯಲ್ಲಿ ನಾವು ಒಂದೊಂದು ಅಕ್ಷರ ಕೂಡ ಅದು ಎಂತಂದ್ರೆ ಅದನ್ನು ನಾವು ಆ ರೀತಿಯಲ್ಲಿ ನಾವು ಓದ್ತೇವೆ. ಪ್ರಭುಪಾದ ಹೇಳುವಂಥದ್ದು, ನಿನ್ನ 2 ನಿಮಿಷ ಪ್ರೀಚಿಂಗ್ ಯಾವ ಲೆಕ್ಕ? ಅವನನ್ನು 1 ಪುಟ ಓದಿದ್ರೆ ಅವ ಡಿವೋಟಿ ಆಗ್ತಾನೆ. ನಾವು 2 ನಿಮಿಷ ಪ್ರೀಚಿಂಗ್ ಮಾಡ್ತೇವೆ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡುವಾಗ. ವಾಟ್ ಈಸ್ ದ ಯೂಸ್ ಆಫ್ 2 minute preaching? If anybody reads 1 page, his life will be changed. ಯಾಕೆಂದ್ರೆ ಇದರಲ್ಲಿ ಇರುವಂತದ್ದು ಫುಲ್ ಆಫ್ ರಿಯಲೈಸೇಷನ್.
ಈ ಭಗವದ್ಗೀತೆ ಭಗವದ್ಗೀತೆ ಆಗ್ಲಿ, ಈ ಭಾಗವತಮ ಆಗ್ಲಿ, ಈ ಚೈತನ್ಯ ಚರಿತಾಮೃತ ಆಗ್ಲಿ, ಮತ್ತೆ ಪ್ರಭುಪಾದ್ ಯಾವುದೇ ಪುಸ್ತಕ ಆಗ್ಲಿ, ಪ್ರಭುಪಾದ್ ಫುಲ್ ಆಫ್ ರಿಯಲೈಸೇಷನ್, ಸಾಕ್ಷಾತ್ಕಾರ. ಹಾಗಾಗಿ ಅದು ಟಚಿಂಗ್ ಆಗ್ತದೆ. ಹಾಗೆ ನಾವು ಕೂಡ ಆ ರಿಯಲೈಸೇಷನ್ ಬಂದ ಮೇಲೆ ನಾವು ಓದುವಾಗ ನಮ್ಗೆ ಎಕ್ಸ್ಟಸಿಗೆ ಹೋಗ್ಲಿಕ್ಕೆ ಆಗ್ತದೆ. ಎಕ್ಸ್ಟಸಿ, ಪರವಶತೆಯಲ್ಲಿ ಆನಂದ, ಪರವಶತೆ, ಸ್ಪಿರಿಚುವಲ್ ಎಕ್ಸ್ಟಸಿ. ಈಗ ಇಲ್ಲ. ಈಗ ನಾವು ಓದ್ತೇವೆ, ಅದು ಓದುವಂಥದ್ದು ಎಂತ, ನಾವೀಗ ಮನಸ್ಸು ಹೇಳಿದಾಗಿದ್ದೇವೆ. ನಾವೀಗ ಮನಸ್ಸಿನ ಗುಲಾಮರು. ನಾವೀಗ ಮನಸ್ಸಿನಿಂದ ಆಸೆ ಬರ್ಲಿಲ್ಲ, ಬರ್ಲಿಲ್ಲ. ಹಾಗಾಗಿ ನಾವೀಗ ಓದುವಾಗ ನಮ್ಮ ಮನಸ್ಸು ಅಂತ ಹೇಳ್ತದೆ, ಅದನ್ನು ನಾವು ಡಿಕ್ಟೇಟ್ ಮಾಡ್ತಾ ಇದ್ದೇವೆ. ಇದು ಹೀಗೆ, ಇದು ಹೀಗೆ, ಇದು ಹೀಗೆ. ಇಲ್ಲ, ವಿ ಆರ್ ನಾಟ್ ರಿಯಲೈಸ್ ಸೋಲ್, ಸಾಕ್ಷಾತ್ಕಾರ ಇಲ್ಲ. ಹಾಗಾಗಿ ಯಾವಾಗ ನಾವು ಆ ರಿಯಲೈಸೇಷನ್ ಇಂದ ಓದ್ತೇವೆ, ಇದು ನಮ್ಗೆ ನೆಕ್ಟರ್ ಆಗಿ ಕಾಣ್ತದೆ. ಭಗವದ್ಗೀತಾ ಸೇಮ್ ಭಗವದ್ಗೀತಾ ಈಗ ನಮ್ಗೆ ನೆಕ್ಟರ್ ಆಗಿ ಕಾಣ್ತಾ ಇಲ್ಲ, ಅಮೃತ ಈಗ ನಮಗೆ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ? ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಈಗ ಹಾವು ಉಂಟು, ಅಲ್ಲಿ ಆಕ್ಚುಲಿ ಹಗ್ಗ. ಪ್ರಾಬ್ಲಮ್ ನಮ್ಮಲ್ಲಿ ಇರುವಂತದ್ದು ಈಗ ಪೊಟೆನ್ಶಿಯಾಲಿಟಿ ಮತ್ತೆ ಆಕ್ಚುಯಾಲಿಟಿ. ಪೊಟೆನ್ಶಿಯಾಲಿಟಿ ಅಂದ್ರೆ ಎಂತ? ಈ ಪ್ರಭುಪಾದಿದ್ದು ಭಗವದ್ಗೀತಾ ಯಥಾರೂಪ ನಮ್ಮನ್ನು ಸ್ಪಿರಿಚುವಲ್ ಎಕ್ಸ್ಟಸಿಗೆ ಕೊಂಡೋಗ್ಬೋದು, ಭಾವ ಪರವಶದ. ಆದ್ರೆ ಈಗ ನಮ್ಗೆ ಅದು ಬರ್ತಾ ಇಲ್ಲ. ಯಾಕೆ? ಪುಸ್ತಕದ ದೋಷ ಅಲ್ಲ, ಪೊಟೆನ್ಶಿಯಾಲಿಟಿ ಉಂಟು, ಆಕ್ಚುಯಾಲಿಟಿ ಅಂತ ನಮ್ಗೇನು ಆಗ್ತಾ ಇಲ್ಲ. ದೋಷ ಇರುವಂಥದ್ದು ನಮ್ಮಲ್ಲಿ. ಈ ಕೆಲವೊಮ್ಮೆ ಡಾಕ್ಟರ್ ಹತ್ರ ಹೋಗ್ತಾರೆ, ಮದ್ದಿಗೆ ಹೋಗಿ ಮತ್ತೆ ಬಂದ ಮೇಲೆ ಮದ್ದು ತಗೊಳ್ಳುವುದಿಲ್ಲ, ಮತ್ತೆ ಹೇಳ್ತಾರೆ ಡಾಕ್ಟರ್ ಸರಿ ಇಲ್ಲ. ಸರ್, ಡಾಕ್ಟರ್ ಸರಿ ಇದ್ದಾರೆ, ನಾವು ಮದ್ದು ತಗೊಳ್ಳುವುದಿಲ್ಲ, ನಾವು ಕೇರ್ಲೆಸ್. ಡಾಕ್ಟರ್ ಸರಿ ಇದ್ದಾರೆ, ಡಾಕ್ಟರ್ MBBS ಮಾಡಿದ್ದಾರೆ, ಆಥರೈಸ್ಡ್, ಅವರಿಗೆ ಸರ್ಟಿಫಿಕೇಟ್ ಉಂಟು, ಎಲ್ಲ ಸರಿ ಉಂಟು. ಆದ್ರೆ ನಾವು ಮೆಡಿಸಿನ್ ತಗೊಳ್ಳೋದನ್ನ ಡಾಕ್ಟರ್ ಎಂತ ಮಾಡ್ಲಿಕ್ಕೆ ಆಗ್ತದೆ? ಏನ್ ಮಾಡ್ಲಿಕ್ಕೆ ಆಗುದು? ಹಾಗೆ ಮದ್ದು ಈಗ ಚಾಂಟಿಂಗ್. AC ಭಕ್ತಿವೇದಾಂತ ಸ್ವಾಮಿ ಶಿವಪ್ರಭುಪಾದರು ಡಾಕ್ಟರ್, ISKCON ಆಸ್ಪತ್ರೆ. ಈಗ ನಾವು ISKCON ಅನ್ನೋ ಆಸ್ಪತ್ರೆಗೆ ಬಂದಿದ್ದೇವೆ. ನಾವು AC ಭಕ್ತಿವೇದಾಂತ ಸ್ವಾಮಿ ಶಿವಪ್ರಭುಪಾದ ಅನ್ನುವ ಡಾಕ್ಟರ್ ನಾವು ಅಪ್ರೋಚ್ ಆಗಿದ್ದೇವೆ. ಅವರಿಗೆ ನಮಗೆ ಮದ್ದು ಕೊಟ್ಟಿದ್ದಾರೆ. ಎಂತ ಮದ್ದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇದನ್ನು ಮದ್ದು. ಇದನ್ನು ನಾವು ಎಷ್ಟು ಅಟೆಂಟಿವ್ ಆಗಿ ಚಾಂಟ್ ಮಾಡ್ತೇವೆ, ಅಷ್ಟು ರಿಸಲ್ಟ್ ಬರ್ತದೆ, ನಮ್ಮ ರೋಗ ಗುಣ ಆಗ್ತದೆ. ಖಂಡಿತ ಆಗ್ತದೆ ಗುಣ. ಆದ್ರೆ ಈಗ ಆಗ್ತಾ ಇಲ್ಲ. ನಾವಿರುವಂಥದ್ದು ಡಾಕ್ಟರ್ ಸರಿ ಇಲ್ಲ, ಮದ್ದು ಸರಿ ಇಲ್ಲ, ಹಾಸ್ಪಿಟಲ್ ಸರಿ ಇಲ್ಲ. ಹಾಸ್ಪಿಟಲ್ ಕೂಡ ಸರಿ ಉಂಟು, ಡಾಕ್ಟರ್ ಕೂಡ ಸರಿ ಇದ್ದಾರೆ, ಮದ್ದು ಕೂಡ ಸರಿ ಉಂಟು. ಪ್ರಾಬ್ಲಮ್ ಇರುವಂಥದ್ದು ನಮ್ಮಲ್ಲಿ. ಹಾಗೆ ಚೇತೋದರ್ಪಣ ಮಾರ್ಜನ, ನಮ್ಮ ಈಗ ಚಿತ್ತ, ಕಾನ್ಶಿಯಸ್ನೆಸ್, ಇದನ್ನು ಈಗ ನಾವು ಚೇಂಜ್ ಮಾಡಬೇಕು. ಪ್ರಜ್ಞೆಯನ್ನು ನಾವು ಚೇಂಜ್ ಮಾಡ್ಬೇಕು. ಹೇಗೆ ಚೇಂಜ್ ಮಾಡುವಂಥದ್ದು? ಎಸ್, ಯಾರು ಹೇಳ್ತೀರಿ? ನಮ್ಮ ಪ್ರಜ್ಞೆಯನ್ನು ಹೇಗೆ ನಾವು ಚೇಂಜ್ ಮಾಡುವಂಥದ್ದು?
ಎಸ್ ಮಲ್ಲಿಕಾ ಮಾತಾಜಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಹಾಮಂತ್ರ ಜಪ ಮತ್ತು ಸಂಕೀರ್ತನೆಯಿಂದ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ ಮಂತ್ರದಿಂದ ನೋಡಿ ಒಂದೇ ನಮ್ಮನ್ನು ರಕ್ಷಣೆ ಮಾಡುವಂತದ್ದು ಅಂತಂದ್ರೆ ಹರೇ ಕೃಷ್ಣ ಮಂತ್ರ. ಯಾರು ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಹಣ ಮಾಡ್ಲಿಕ್ಕೆ ಆಗುದಿಲ್ಲ. ಏದನ ಯೌವನ, ಏದನ ಅಂದ್ರೆ ಹಣ, ಯೌವನ ನಮ್ಮ ಯೂತ್. ಏದನ ಯೌವನ ಪುತ್ರ ಪರಿಜನ ಈತೆ ಕಿ ಆಚೆ ಪರ ಚೀತಿರೆ ಕಮಲ ದಲ ಜಲ ಜೀವನ ಟಲಮಲ ಭಜವು ಹರಿಪದ ನೀತಿರೇ. ಏತನ ನಮ್ಮ ಹಣ, ಈಗ ನಾವು ಕೂಡಿ ಇಡ್ತೇವೆ. ಯಾಕೆ ಕೂಡಿ ಇಡುವಂತದ್ದು? ಯಾಕೆ ಕೂಡಿ ಇಡುವಂತದ್ದು? ನಮ್ಮ ಫ್ಯೂಚರಿಗೆ. ಆದ್ರೆ ನಾವು ಕೂಡಿಡುವುದು ನಮ್ಗೆ ಹೆಲ್ಪ್ ಆಗ್ತದ? ನಾವು ಹೇಳ್ಬೋದು ಎಸ್ ನನಗೆಲ್ಲ, ಇಲ್ಲ. ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ಅದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಧನ, ಯೌವನ, ಯೂತ್ ಇಲ್ಲ. ಪುತ್ರ, ಮಗ ಇಲ್ಲ. ಪರಿಜನ, ಕುಟುಂಬದವರು ಇಲ್ಲ. ಏದನ ಯೌವನ ಪುತ್ರ ಪರಿಜನ ಇತೇಕಿ ಆಚೆ ಪರತೀತೀರೆ. ಹಾಗಾಗಿ ಯಾರು ಕೂಡ ಬರುವುದಿಲ್ಲ ಅಂತೆ. ಮತ್ತೆ ನಮಗೆ ಸಹಾಯ ಆಗುವುದು ಯಾವುದು? ಹರೇ ಕೃಷ್ಣ ಮಂತ್ರ. ಇದು ನಾನು ನಿಮ್ಗೆ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ ನಾನು. ಇದು ಒಂದು ಸನ್ಯಾಸಿ, ಅವರ ಹೆಸರು ಕವಿಚಂದ್ರ ಮಹಾರಾಜ್. ಎಸ್, ಕವಿಚಂದ್ರ ಮಹಾರಾಜ್. ನಾನು ಲಾಸ್ಟ್ ಪರಿಕ್ರಮದಲ್ಲಿ ಅವ್ರಿಗೆ ತುಂಬಾ ಏಜ್ ಆಗಿದೆ, 78+ ಏನ. ಹಾಗೆ ಇದು ಸನ್ಯಾಸಿ, ಮೋರ್ ದೆನ್ 55 ಇಯರ್ಸ್ ಆಯ್ತು ಕೃಷ್ಣ ಪ್ರಜ್ಞೆಯಲ್ಲಿ. ಹಾಗೆ ಅವ್ರು ಹೇಳಿದ್ರು, ನಾನೀಗ ಅವ್ರಿಗೆ ಅಂದ್ರೆ ಏಜ್ ಆಗಿದೆ, ಮತ್ತೆ ಈಗ ನಡಿಲಿಕ್ಕೆಲ್ಲ ಸ್ವಲ್ಪ ಮುಂಚೆ ಹಾಗೆ ಆಗುದಿಲ್ಲ. ನಡೀತಾರೆ, ಅದು ಪರಿಕ್ರಮ ನಡೀತಾರೆ, ಆದ್ರೆ ಮುಂಚೆ ಹಾಗೆ ಆಗುದಿಲ್ಲ, ಕಂಟಿನ್ಯೂಸ್ ನಡೆಯುವುದಿಲ್ಲ, ಬೇರೆ ಗಾಡಿ ಎಲ್ಲ ಬರ್ತಾರೆ. ಲಾಸ್ಟ್ ಎಲ್ಲ ನಡೀತಾ ಇದೆ. ಹಾಗೆ ಅವರೇ ಹೇಳಿದ ಮಾತು ಎಂತ ಅಂದ್ರೆ, ಸನ್ಯಾಸಿ ಅಂದ್ರೆ ಪ್ರೀಚಿಂಗ್. ಈಗ ಅವರು ಪ್ರೀಚಿಂಗ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಯಾಕೆಂದ್ರೆ ಹೆಲ್ತ್ ಕೋಆಪರೇಟ್ ಮಾಡೋದಿಲ್ಲ. ಅವ್ರು ಹೇಳುವಂತದ್ದು, ಬಿಕಾಸ್ ಐ ಆಮ್ ಹ್ಯಾವಿಂಗ್ ಟೇಸ್ಟ್ ವಿತ್ ಹರೇ ಕೃಷ್ಣ ಮಂತ್ರ, ಪ್ರಾಯ ಆದ ಮೇಲೆ ನಮ್ಗೆ ಈ ಟೇಸ್ಟ್ ಬೇಕು ಹರೇ ಕೃಷ್ಣ ಮಂತ್ರದಲ್ಲಿ. ಇಲ್ಲದ್ರೆ ನಾವು ಎಂತ ಹೇಳುವಂತದ್ದು, ಪೀಸ್ಫುಲ್ ಆಗಿ ನಮ್ಗೆ ಚಾಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಟೇಸ್ಟ್ ಇಲ್ಲದಿದ್ರೆ. ಹಾಗೆ ಅವರು ಹೇಳುವಂತದ್ದು, ಓನ್ಲಿ ದಿಸ್ ಮಂತ್ರ ವಿಲ್ ಪ್ರೊಟೆಕ್ಟ್. ಹರೇ ಕೃಷ್ಣ ಮಂತ್ರ, ಬೇರೆ ಯಾವುದು ನಮ್ಮನ್ನು ಸಹಾಯ ಮಾಡುವುದಿಲ್ಲ. ಯಾವುದು ಸಹಾಯ ಮಾಡುವುದಿಲ್ಲ. ಹಾಗೆ ಈ ಹರೇ ಕೃಷ್ಣ ಮಂತ್ರವನ್ನು ನಾವು ತುಂಬಾ ಚಂದ ರೀತಿಯಲ್ಲಿ ಜಪ ಮಾಡ್ಬೇಕು, ಕೀರ್ತನ ಮಾಡ್ಬೇಕು. ಇದರಿಂದ ನಮ್ಗೆ ಆನಂದ, ಪರವಶತೆ ಸಿಗ್ತದೆ, ಎಕ್ಸ್ಟಸಿ ಹರೇ ಕೃಷ್ಣ ಮಂತ್ರದಿಂದ. ಹಾಗಾಗಿ ನೋಡಿ, ಈಗ ಗುಡ್ ಜಪ, ನಾವು ಒಳ್ಳೆ ಜಪ ಮಾಡ್ಬೇಕಿದ್ರೆ ಇವತ್ತೇ ಪ್ಲಾನ್ ಮಾಡ್ಬೇಕಂತ, ನಾಳೆ ಒಳ್ಳೆ ಜಪಕ್ಕೆ. ಒಳ್ಳೆ ಜಪ ಆದ್ರೆ ಎಲ್ಲವೂ ಒಳ್ಳೇದಾಗ್ತದೆ. ಆದ್ರೆ ಇದು 1-2 ದಿವಸದ ಬಿಸ್ನೆಸ್ ಅಲ್ಲ. ರೂಪದಲ್ಲಿರುವಂತದ್ದು ಕನ್ಸಿಸ್ಟೆನ್ಸಿ.
ಕನ್ಸಿಸ್ಟೆನ್ಸಿ ಇರ್ಬೇಕು ನಮ್ಗೆ. ಅಂದ್ರೆ ಇವತ್ತು ನಾನು ಮಾಡ್ತೇನೆ, ನಾಳೆ ಇಲ್ಲ, ನಾಡಿದ್ದು ಸ್ವಲ್ಪ ಜಾಸ್ತಿ ಮಾಡ್ತೇನೆ, ಹಾಗೆ ಅಲ್ಲ. ಕೃಷ್ಣ ಪ್ರಜ್ಞೆ ಹೇಗೆ ಅಂದ್ರೆ ಪ್ರೊಸೆಸ್ ಎಂತಂದ್ರೆ ಅದು ಒಂದು ದಿವಸದಲ್ಲ, ಅದು ಕಂಟಿನ್ಯೂಸ್. ಅಂದ್ರೆ ಭಗವಂತ ಕೂಡ ನೋಡ್ತಾ ಇರ್ತಾನೆ. ಈಗ ಹೇಗಂದ್ರೆ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀರಿ, ನೀವು ಈ ತಿಂಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೀರಿ, ನೆಕ್ಸ್ಟ್ ತಿಂಗಳು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, ಕಂಪನಿ ನಿಮ್ಗೆ ನೆಕ್ಸ್ಟ್ ಇಯರ್ ಎಂಡ್ ಆಗುವಾಗ ನಿಮ್ಗೆ ಪ್ರಮೋಷನ್ ಆಗ್ಲಿ ನಿಮ್ದು ಇನ್ಕ್ರಿಮೆಂಟ್ ಆಗ್ಲಿ ಮಾಡುವುದಿಲ್ಲ. ಕಂಪನಿ ನೋಡ್ತಾರೆ ಕನ್ಸಿಸ್ಟೆನ್ಸಿ ಇದ್ರೆ ಮತ್ತೆ ಆಗ್ತದೆ. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ಹಾಗೆ. ಈ ಒಂದು ವರ್ಷ ನಾನು ಮಾಡಿದೆ ಇಲ್ಲ, ಇದನ್ನು ಮಾಡ್ತಾ ಹೋಗ್ಬೇಕು ನಾವು. ಎಂತ ಅಂದ್ರೆ ಇವತ್ತು ಈ ವರ್ಷದಲ್ಲಿ ಮಾಡಿದೆ ಮತ್ತೆ ವರ್ಷದಲ್ಲಿ ಇಲ್ಲ, ಹಾಗಿಲ್ಲ. ಕನ್ಸಿಸ್ಟೆನ್ಸಿ ಇರ್ಬೇಕು. ಹಾಗೆ ಕನ್ಸಿಸ್ಟೆನ್ಸಿ ಇರ್ಬೇಕಿದ್ರೆ ನಾವು ಇದನ್ನು ಹೇಗೆ ಪ್ರಭುಪಾದ ಹೇಳುವಂತದ್ದು ಭಗವದ್ಗೀತೆಯಲ್ಲಿ ಇದು 3rd ಚಾಪ್ಟರ್ ಅಲ್ಲಿ ಒಂದು ಭಾವಾರ್ಥದಲ್ಲಿ ಹೇಳ್ತಾರೆ, ಯು ಶುಡ್ ಪ್ರಾಕ್ಟೀಸ್ ಆಸ್ ಇಫ್ ಇನ್ ಮಿಲಿಟರಿ ಸಿಸ್ಟಮ್. ಮಿಲಿಟರಿಯಲ್ಲಿ ಹೇಗೆ ಉಂಟು ಆ ರೀತಿ ನಾವು ಸೀರಿಯಸ್ ಆಗ್ಬೇಕಂತೆ ಕೃಷ್ಣ ಬಗ್ಗೆ. ಇದನ್ನ ನಾವು ಲೈಟ್ ಆಗಿ ತಗೊಳ್ಬಾರ್ದು. ಲೈಟ್ ಆಗಿ ತಗೊಳ್ಳುವಂತ ವಿಷಯ ಅಲ್ಲ ಇದು. ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಹೇಳುವಂತದ್ದು, ಪ್ರಭುಪಾದ್ ಫಸ್ಟಿಗೆ ಭೇಟಿ ಆಗ್ತಾರೆ, ಅವರನ್ನು ಭೇಟಿಯಾದ ಕೂಡಲೇ ಪ್ರಭುಪಾದ್ ಹೇಳುವಂತದ್ದು, ಮೊದಲು ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕು. ಅದಕ್ಕೆ ಅವರು ಗುರು ಹೇಳುವಂತದ್ದು, ಸ್ವಾತಂತ್ರ್ಯ ಸಿಗ್ಲಿ ಸಿಗದೇ ಇರ್ಲಿ, ಕೃಷ್ಣ ಪ್ರಜ್ಞೆ ಬೇಸಿಕ್ ನೆಸೆಸಿಟಿ. ಬೇಸಿಕ್ ನೆಸೆಸಿಟಿ ಅಂದ್ರೆ ಎಂತ? ಬೇಸಿಕ್ ನೆಸೆಸಿಟಿ ಅಂದ್ರೆ ಫುಡ್, ಕ್ಲೋಥಿಂಗ್, ಶೆಲ್ಟರ್, ಆಹಾರ, ಬಟ್ಟೆ ಮತ್ತೆ ಇರ್ಲಿಕ್ಕೆ ಜಾಗ, ಇದು ಬೇಸಿಕ್ ನೆಸೆಸಿಟಿ. ಅದೇ ರೀತಿ ಕೃಷ್ಣ ಪ್ರಜ್ಞೆ ಕೂಡ ಬೇಸಿಕ್ ನೆಸೆಸಿಟಿ. ನಾವು ತುಂಬಾ ಸೀರಿಯಸ್ ಆಗ್ಬೇಕು. ತುಂಬಾ ಹೇಗೆ ಅಂದ್ರೆ, ಈಗ ಸಪೋಸ್ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ನಮ್ದು ಚೆಕಪ್ ಮಾಡ್ತಾರೆ, ಡಾಕ್ಟರ್ ಹೇಳ್ತಾರೆ ಎಂತ ಚೆಕಪ್ ಆದ್ಮೇಲೆ, ಎಸ್ ನೀವು 2 ದಿವಸ ಬದುಕುವಂತದ್ದು, ನಮ್ಗೆ ಮೇಜರ್ ಡಿಸೀಸ್ ಉಂಟು, ನೀವು ಜಾಸ್ತಿ ಬದುಕುವುದಿಲ್ಲ. ಆಗ ನಾವು ಎಷ್ಟು ಸೀರಿಯಸ್ ಆಗ್ತೇವೆ, ತುಂಬಾ ಸೀರಿಯಸ್ ಆಗ್ತೇವೆ. ನಾವೆಲ್ಲ ಫೋನನ್ನೆಲ್ಲ ಬದಿಗಿಡ್ತೇವೆ, ಎಲ್ಲ ಆ ಸಂಬಂಧ ಗಿಂಬಂಧ ಎಲ್ಲ ಬದಿಗಿಡ್ತೇವೆ. ಬದಿಗಿಟ್ಟು ನಾವು ತುಂಬಾ ಸೀರಿಯಸ್ ಆಗ್ತೇವೆ. ನಮ್ಗೆ ಗೊತ್ತುಂಟೆ ಡಾಕ್ಟರ್ ಹೇಳಿದ್ದಾರೆ 2 ದಿವಸ ಬದುಕುವುದು. ಆಗ ನಾವು ಎಷ್ಟು ಸೀರಿಯಸ್ ಆಗ್ತೇವೆ. ಅದೇ ಸೀರಿಯಸ್ನೆಸ್ ಬೇಕಂತ ಈಗ. ಆಸ್ ಇಫ್ ಎಂತ ಅಂದ್ರೆ, ಎಸ್ ನಾನು 2 ದಿವಸ ಬದುಕುವಂತದ್ದು ಇಲ್ಲ, ನನ್ನದು ಸಮಯ ಇಲ್ಲ. ನಾವು ತುಂಬಾ ಸೀರಿಯಸ್ ಆಗ್ತೇವೆ. ಕೃಷ್ಣ ಪ್ರಜ್ಞೆಯನ್ನು ಕೂಡ ನಾವು ಈ ರೀತಿ ಸೀರಿಯಸ್ನೆಸ್ ಅಲ್ಲಿ ತಗೊಳ್ಬೇಕು. ತುಂಬಾ ಸೀರಿಯಸ್, ತುಂಬಾ ಸೀರಿಯಸ್. ತುಂಬಾ ಸೀರಿಯಸ್ ತಗೊಳ್ಬೇಕು ನಾವು. ಮಿಲಿಟರಿಯಲ್ಲಿ ನೋಡಿ ಎಷ್ಟು ಸೀರಿಯಸ್. ಮಿಲಿಟರಿಯಲ್ಲಿ ಒಬ್ಬ ಪನಿಷ್ಮೆಂಟ್ ಇರ್ತದೆ, ಓಡ್ಲಿಕ್ಕೆ, ಸ್ವಿಮ್ ಮಾಡ್ಲಿಕ್ಕೆ, ತುಂಬಾ ಜಂಪ್, ಮೇಲಿಂದ ಕೆಳಗೆ ಜಂಪ್ ಮಾಡ್ಲಿಕ್ಕೆ, ತಿನ್ಲಿಕ್ಕೆ ಕೊಡುವುದಿಲ್ಲ, ಈ ರೀತಿ ಎಲ್ಲ ಪನಿಷ್ಮೆಂಟ್ ಉಂಟು. ಅದಕ್ಕೆ ಹೇಳುವಂತದ್ದು, ಮಿಲಿಟರಿಯಲ್ಲಿ ಎಷ್ಟು ಸೀರಿಯಸ್ ಇರ್ತಾರೆ. ಟೈಮಿಗೆ 4 ಗಂಟೆಗೆ ಹೇಳದಿದ್ರೆ 4:01 ಆದ್ರೆ ಪನಿಷ್ಮೆಂಟ್, ಆ ದಿವಸ ಊಟ ಇಲ್ಲ. ತುಂಬಾ ಸೀರಿಯಸ್. ಅದೇ ರೀತಿ ನಾವು ತುಂಬಾ ಸೀರಿಯಸ್ ಅಲ್ಲಿ ನಾವು ಕೃಷ್ಣ ಬಗ್ಗೆ ಏನ್ ಮಾಡ್ಬೇಕು, ತುಂಬಾ ಸೀರಿಯಸ್ ಅಲ್ಲಿ. ಆಗ ನಮ್ಗೆ ಇಮಿಡಿಯೇಟ್ ಸಿಗುವುದಿಲ್ಲ, ಭಗವಂತ ಕೊಡುವಂತದ್ದು ಇನ್ಸ್ಟಾಲ್ಮೆಂಟ್ ಅಲ್ಲಿ.
ಕೃಪೆಯನ್ನು, ಮರ್ಸಿ. ಯು ವಿಲ್ ಗೆಟ್ ಮರ್ಸಿ, ಬಟ್ ಯು ವಿಲ್ ಗೆಟ್ ಮರ್ಸಿ ಥ್ರೂ ಇನ್ಸ್ಟಾಲ್ಮೆಂಟ್. ಸ್ವಲ್ಪ ಸ್ವಲ್ಪ ಕೊಡ್ತಾನೆ ಭಗವಂತ. ಹೇಗೆ ಅಂದ್ರೆ, ಈಗ ಒಬ್ಬ ಶ್ರೀಮಂತನ ಮಗ ಇರ್ತಾನೆ, ತುಂಬಾ ಹಣ ಇರ್ತದೆ, ಅವ ನೋಡಿ ಕೊಡುವಂತದ್ದು. ನೋಡಿ ಕೊಡುವಂತ ಇವ ಹೇಗೆ ಫಸ್ಟಿಗೆ ಸ್ವಲ್ಪ ಕೊಡ್ತಾನೆ. ಈಗ ಒಂದು 10,000 ಕೇಳ್ತಾನೆ, 500 ಕೊಡ್ತಾನೆ, ನೋಡ್ತಾನೆ ಎಂತ ಮಾಡ್ತಾನ ಅಂತ ಕೇಳ್ತಾನೆ, ಮತ್ತೆ ಎಂತೆಲ್ಲ ಮಾಡಿದ್ಯಾ ಅಂತ. ಮತ್ತೆ ನೋಡಿ ಇನ್ನು ಸ್ವಲ್ಪ ಕೊಡ್ತಾನೆ ನೆಕ್ಸ್ಟ್ ಕೇಳುವಾಗ. ಕೊಡ್ಬೋದು ಅವನಿಗೆ 10,000 20,000 ಕೊಡ್ಬೋದು, ಅದು ಕೊಡುವುದಿಲ್ಲ ಅವನು. ಅದೇ ರೀತಿ ಭಗವಂತ ಕೂಡ ಮರ್ಸಿಯನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡುವಂತದ್ದು. ನಾವು ಎಷ್ಟು ಸೀರಿಯಸ್ ಆಗಿದ್ದೇವೆ ನೋಡ್ತಾನೆ. ಭಗವಂತನಿಗೆ ಎಲ್ಲ ಕಾಣ್ತದೆ, ನಾವು ಭಗವಂತನಿಗೆ ಮೋಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಎಲ್ಲ ಕಾಣ್ತದೆ, ಗೊತ್ತಾಗ್ತದೆ ನಾವು ಎಷ್ಟು ಸೀರಿಯಸ್. ನಮ್ಗೆ ಸೆನ್ಸ್ ಗ್ರಾಟಿಫಿಕೇಶನ್ ಮೇಲೆ, ಇಂದ್ರಿಯ ಸುಖದ ಮೇಲೆ ನಮ್ಗೆ ಎಷ್ಟು ಆಸಕ್ತಿ ಉಂಟು, ಕೃಷ್ಣನ ಮೇಲೆ ನಮಗೆ ಎಷ್ಟು ಆಸಕ್ತಿ ಉಂಟು, ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲ ಗೊತ್ತಾಗ್ತದೆ. ದೂತ್ ಕಾ ದೂತ್, ಪಾನಿ ಕಾ ಪಾನಿ. ಪ್ರಭುಪಾದ ಹೇಳುವಂತದ್ದು ಫಲೇನ ಪರಿಷತ್, ಬೈ ರಿಸಲ್ಟ್. ನಾನು ಹೇಳ್ಬೋದು, ನಾನು ಡಂಗುರ ಸಾರ್ಬೋದು, ನಾನು ಎಷ್ಟು ವರ್ಷದಿಂದ ಡಿವೋಟಿ, ನಾನು ಹಾಗೆ ಹೀಗೆ. ವಾಟ್ ಇಸ್ ದ ರಿಸಲ್ಟ್? ವೆದರ್ ಯು ಆರ್ ಹ್ಯಾವಿಂಗ್ ಇಂಟೆನ್ಸ್ ಡಿಸೈರ್ ಟು ಸರ್ವ್ ಕೃಷ್ಣ, ಕೃಷ್ಣನ ಸೇವೆಗೆ ಇಂಟೆನ್ಸ್ ಡಿಸೈರ್ ಉಂಟಾ, ಕೋರ್ ಆಫ್ ದಿ ಆರ್ಟ್ ಉಂಟಾ? ಇಲ್ಲ. ಸೊ ಫಲೇನ ಪರಿಷತ್, ಬೈ ರಿಸಲ್ಟ್ ಗೊತ್ತಾಗ್ತದೆ. ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ನಾವು ಮೋಸ ಮಾಡೋದು, ಇನ್ನೊಬ್ಬನಿಗೆ ಮಾಡ್ಬೋದು, ಭಗವಂತನಿಗೆ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾವು ತುಂಬಾ ಸೀರಿಯಸ್ ಆಗ್ಬೇಕು, ತುಂಬಾ. ನಾವು ತುಂಬಾ ಸೀರಿಯಸ್ ಆದ್ರೆ ಮತ್ತೆ ಭಗವಂತ ಎಂತಂದ್ರೆ, ಈಗ ನೀರನ್ನು ಓಪನ್ ಮಾಡುವಾಗ ಡ್ಯಾಮ್ ಅನ್ನು ಓಪನ್ ಮಾಡ್ತಾರೆ, ಬಿಡ್ತಾರೆ, ಮತ್ತೆ ಡ್ಯಾಮ್ ಕ್ಲೋಸ್ ಮಾಡ್ತಾರೆ. ಸ್ವಲ್ಪ ಬಿಡ್ತಾರೆ ನೀರು, ಮತ್ತೆ ಕ್ಲೋಸ್ ಮಾಡ್ತಾರೆ, ಮತ್ತೆ ಓಪನ್ ಮಾಡ್ತಾರೆ, ಮತ್ತೆ ಕ್ಲೋಸ್ ಮಾಡ್ತಾರೆ. ಅದೇ ರೀತಿ ಭಗವಂತ ಕೂಡ ಮರ್ಸಿಯನ್ನು, ಕೃಪೆಯನ್ನು ಆ ರೀತಿ ಮೆಲ್ಲ ಮೆಲ್ಲ ಓಪನ್ ಮಾಡ್ತಾನೆ, ಕ್ಲೋಸ್ ಮಾಡ್ತಾನೆ. ಸ್ವಲ್ಪ ಬಿಡ್ತಾನೆ ಕೃಪೆ, ಮತ್ತೆ ಕ್ಲೋಸ್ ಮಾಡ್ತಾನೆ, ಮತ್ತೆ ಓಪನ್ ಮಾಡ್ತಾನೆ, ಮತ್ತೆ ಕ್ಲೋಸ್ ಮಾಡ್ತಾನೆ, ಮತ್ತೆ ಓಪನ್ ಮಾಡ್ತಾನೆ, ಮತ್ತೆ ಕ್ಲೋಸ್ ಮಾಡ್ತಾನೆ. ಪ್ರಭುಪಾದ ಹೇಳುವಂತದ್ದು, ಈ ಕೃಷ್ಣ ಪ್ರಜ್ಞೆಯ ಆಂದೋಲನ, ದಿಸ್ ಕೃಷ್ಣ ಕಾನ್ಷಿಯಸ್ ಮೂವ್ಮೆಂಟ್, ಇಟ್ಸ್ ಅ ಮರ್ಸಿ ಮೂವ್ಮೆಂಟ್, ಕೃಪೆಯ ಆಂದೋಲನ. ಗುರು ಕೃಷ್ಣ ಕೃಪಾಯ ಬಾಯ್ ಭಕ್ತಿ ಲತಾ ಬೀಚ್. ಸೊ ಯು ಶುಡ್ ಆಂಕರ್ ಫಾರ್ ಮರ್ಸಿ. ಕೃಪೆಗೆ ನಾವೆಂತಂದ್ರೆ ಎಂತ ಹೇಳುವಂಥದ್ದು, ವಿ ಶುಡ್ ಬಿ, ಈ ಮೀನನ್ನು ನೀರಿನಿಂದ ಭೂಮಿಗೆ ತೆಗೆಯುವಾಗ ಹೀಗೆ ಡ್ರಾಪಿಂಗ್ ಕಂಡೀಷನ್ ಇರ್ತದೆ, ಪಟ್ 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 ಆಗ್ತದೆ. ಸೊ ಸೇಮ್ ವೇ ಯು ಶುಡ್ ಬಿ ಹ್ಯಾಂಕರಿಂಗ್ ಆಫ್ಟರ್ ಮರ್ಸಿ. ಕೃಪೆ, ಎಸ್ ನನಗೆ ಕೃಪೆ ಬೇಕು, ಐ ವಾಂಟ್ ಮರ್ಸಿ. ನಮ್ಮ ಸೋಕಾಲ್ಡ್ ಎಂತ ಹೇಳುವಂಥದ್ದು ಅಕಾಡೆಮಿಕ್ ಇಂದ, ನಮ್ಮ ಸೋಕಾಲ್ಡ್ ನಮ್ಮ ಎಫರ್ಟ್ ಇಂದ ಆಗುದಲ್ಲ ಸರ್. ನಾವೀಗ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇವೆ, ಇದು ನಮ್ಮ ಎಫರ್ಟ್ ಇಂದ ಅಲ್ಲ, ನಮ್ಮ ಅಕಾಡೆಮಿಕ್ ನಾಲೆಜ್ ಇಂದ ಅಲ್ಲ. ಮತ್ತೆ ಹೇಗೆ? ಬೈ ಮರ್ಸಿ. ವಿ ಆರ್ ನಾಟ್ ಕ್ವಾಲಿಫೈಡ್, ನಮ್ಗೆ ಅರ್ಹತೆ ಇಲ್ಲ, ಬಟ್ ಸ್ಟಿಲ್ ಇದ್ಯಾಕೆ? ಪ್ರಭುಪಾದ ಇದು ಕೃಪೆ. ಪ್ರಭುಪಾದ ಇದು ಕೃಪೆಯ ಆಂದೋಲನ. ಸೊ ನಾವು ತುಂಬಾ ಸೀರಿಯಸ್ ಆಗ್ಬೇಕು. ನಾವು ಎಷ್ಟು ಜಾಸ್ತಿ ಸೀರಿಯಸ್ ಆಗ್ತೇವೆ ಅಷ್ಟು ಜಾಸ್ತಿ ಕೃಪೆ ಸಿಗ್ತದೆ. ಭಗವಂತ ರೆಡಿ ಇದ್ದಾನೆ, ಈಸ್ ರೆಡಿ. ಆದ್ರೆ ಭಗವಂತ ಸುಲಭದಲ್ಲಿ ಕೊಡುವುದಿಲ್ಲ. ಈ ವಿಲ್ ಸಿ, ನೋಡ್ತಾನೆ, ಭಗವಂತ ನೋಡ್ತಾನೆ, ನೋಡಿ ಕೊಡ್ತಾನೆ. ಸುಮ್ಮನೆ ಕೊಡುವುದಲ್ಲ, ಸುಮ್ಮನೆ ಕೊಡುವುದಲ್ಲ. ಸೊ ಇಲ್ಲಿ ಹೇಳುವಂತದ್ದು ಆನಂದ ಪರವಶತೆ. ಈ ಬ್ರಾಹ್ಮಣ, ಶ್ರೀರಂಗದಲ್ಲಿದ್ದ ಬ್ರಾಹ್ಮಣ
ಅವನಿಗೆ ಆನಂದ ಪರವಶತೆ ಇತ್ತು. ಹಾಗಾಗಿ ಅವು ಓದುವಾಗ ಅವನಿಗೆ ಎಕ್ಸ್ಪ್ರೆಸ್ ಸಿಗ್ತಾ ಇತ್ತು. ನಮ್ಗೆ ಆಗ್ಬೇಕು, ಎಸ್, ಯಾವಾಗ ನನಗೆ ಎಕ್ಸ್ಪ್ರೆಸ್ ಸಿಗ್ತದೆ? ವೆನ್ ವಿಲ್ ಐ ಗೆಟ್ ವೈಲ್ ರೀಡಿಂಗ್ ಭಗವದ್ಗೀತಾ ಐ ವಿಲ್ ಗೆಟ್ ಎಕ್ಸ್ಪ್ರೆಸಿ. ಯಾವಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ? ಯಾವ ನೀರು? ಈ ಸೋ ಕಾಲ್ಡ್ ಕ್ರೊಕೊಡೈಲ್ ಟಿಯರ್ಸ್ ಅಲ್ಲ, ಪ್ರೇಮ ಬಾಷ್ಪದ ನೀರು. ಆ ನೀವೆಂತಂದ್ರೆ ಹೇಗೆ ಅಂದ್ರೆ, ಓ ರಾಜರಾಣಿ, ನನ್ನನ್ನು ಸೇವೆಯಲ್ಲಿ ತೊಡಗಿಸು. ಐ ವಾಂಟ್ ಸೇವಾ. ಅದಕ್ಕೆ ಬರುವಂತ ಕೂಗು ಅದು. ನಾವು ಸೇವೆ ಬಿಟ್ಟು ಬಂದವರು, ನನಗೆ ಸೇವೆ ಬೇಕು, ಸೇವೆ ಬೇಕು ಅಂತ ಕೇಳುವುದಕ್ಕೆ ಅದು ಕೂಗದು. ಎಕ್ಸ್ಪ್ರೆಸಿಯಲ್ಲಿ ಕೃಷ್ಣ, ನಾನೀಗ ನಿನ್ನ ಸೇವೆ ಬಿಟ್ಟು ಬಂದಿದ್ದೇನೆ. ಐ ವಾಂಟ್ ಟು ಸರ್ವ್ ಯು ಅನ್ಕಂಡೀಷನಲಿ. ಯಾವುದೇ ಕಂಡೀಷನ್ ಇಲ್ಲದೆ ನನಗೆ ನಿನ್ನ ಸೇವೆ ಮಾಡಬೇಕು. ಹೇತುಗಿ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅಪ್ರತಿಹತ 24 ಗಂಟೆ. ಇದು ಯಾವಾಗ ಬರುವಂತದ್ದು? ಇದು ನಮಗೆ ಥಾಟ್ ಬರ್ಬೇಕು. ಎಸ್, ನಾನು ಯಾವಾಗ ಓದುವಾಗ ಈ ರೀತಿ ಎಕ್ಸ್ಪ್ರೆಸ್ಸಿಗೆ ಹೋಗ್ತೇನೆ. ನೋಡಿ, ಬ್ರಾಹ್ಮಣ ಈ ಎಕ್ಸ್ಪ್ರೆಸ್ಸಿಗೆ ಬಂದಿದ್ದ. ಸೊ ದಿಸ್ ಈಸ್ ಸಕ್ಸೆಸ್. ಇದು ಸಕ್ಸೆಸ್. ದಿಸ್ ಈಸ್ ಅ ರಿಯಲ್ ಸಕ್ಸೆಸ್. ಭಕ್ತಿ ಬಂದ ಮೇಲೆ ನಾವು ಹೇಳ್ತೇವೆ ಎಂತ ಸಕ್ಸೆಸ್. ಸಕ್ಸೆಸ್ ಅಂದ್ರೆ ಎಸ್, ಬ್ರಾಹ್ಮಣನಿಗೆ ಆ ಎಕ್ಸ್ಪ್ರೆಸಿ ಬಂದಿದೆ. ಐ ವಾಂಟ್ ಟು ಸರ್ವ್ ಯು, ಐ ವಾಂಟ್ ಟು ಕಾನ್ಸ್ಟೆಂಟ್ ಅಸೋಸಿಯೇಷನ್ ವಿತ್ ಯು. ಯಾವಾಗಲೂ ನಿನ್ನ ಸಂಘದಲ್ಲಿ ಇರ್ಬೇಕು. ನನಗೆ ನಿನ್ನ ಸೇವೆ ಬೇಕು. ಯಾವಾಗ ಈ ದಿನ ಬರುವಂತದ್ದು? ನರಸಿಂಹದಾಸ್ ಠಾಕೂರ್ ಹೇಳ್ತಾರೆ, ತದೇರ ಚರಣ ಸೇವಿ ಭಕ್ತ ಸನೇವಾಸ, ಜನಮ ಜನಮ ಹೇ ಅಭಿಲಾಷ. ಜನ್ಮ ಜನ್ಮದಲ್ಲಿ ನನಗೆ ಭಕ್ತರ ಸಂಘ ಬೇಕಂದ್ರೆ ಐ ವಾಂಟ್ ಅಸೋಸಿಯೇಷನ್ ಆಫ್ ಡಿವೋಟೀಸ್. ವೈ? ಐ ವಾಂಟ್ ಟು ಸರ್ವ್. ನನಗೆ ಸೇವೆ ಮಾಡಬೇಕು ಕೃಷ್ಣ. ನಾನು ಯಾರ್ಯಾರು ಸೇವೆ ಮಾಡ್ತಾ ಇದ್ದೇನೆ, ಸೇವೆ ಬಿಟ್ಟು ಬಂದಿದ್ದೇನೆ. ನಾನು ಹೇಳ್ತೇನೆ ನಾನು ಡಿವೋಟಿ ಅಂತ, ನಾನಿಲ್ಲಿ ದೊಡ್ಡ ಹೆಸರು ಹಾಕಿದ್ದೇನೆ ನಾನು ಡಿವೋಟಿ ಅಂತ, ಆದ್ರೆ ನನಗೆ ಸೇವೆಯಲ್ಲಿ ಆಸಕ್ತಿ ಇಲ್ಲ. ಸೋ ಕಾಲ್ಡ್ ಡಿವೋಟಿ, ಹೆಸರಿಗೆ ಮಾತ್ರ ಡಿವೋಟಿ, ಸೇವೆಯಲ್ಲಿ ಆಸಕ್ತಿ ಇಲ್ಲ. ಸೊ ಪ್ರಭುಪಾದ ಡಿವೋಟಿ ಮೀನ್ಸ್ he will serve. He is having intense desire to serve. ಹೃದಯದ ಅಂತರಾಳದಲ್ಲಿ ಎಸ್, ಐ ವಾಂಟ್ ಟು ಸರ್ವ್. ರಾತ್ರಿ ಮಲಗುವಾಗ ನಾನು ಈ ದಿವಸ ವೇಸ್ಟ್ ಮಾಡಿದೆ, ಹಿಂದೆ ಸುಖಕ್ಕೆ ವೇಸ್ಟ್ ಮಾಡಿದೆ, ನಾನು ಸೇವೆ ಮಾಡಲಿಲ್ಲ ಕೃಷ್ಣ. ಈ ರೀತಿ ಫೀಲ್ ಆಗ್ಬೇಕಂತೆ. Unnecessarily I wasted today's day without serving you. I am serving, but I am serving Maya. ನಾನು ಮಾಯದು ಸರ್ವ್ ಮಾಡ್ತಾ ಇದ್ದೇನೆ. ಈ ರೀತಿ ಆಗ್ಬೇಕಂದ್ರೆ ನಮ್ಗೆ ಇದು ಫೀಲಿಂಗ್ಸ್ ಬರ್ಬೇಕು ಒಳಗಿಂದ. ಯಾವಾಗ ಬರ್ತದೆ ಇದು? ವೆನ್, ಯಾವಾಗ? ಡಿವೋಟಿ ಅಂದ್ರೆ ಇದು. ಡಿವೋಟಿ ಅಂದ್ರೆ ನನಗೆ ಎಲ್ಲ ಗೊತ್ತುಂಟು, ಫಿಲಾಸಫಿ. ದಿಸ್ ಇಸ್ ನಾಟ್ ಡಿವೋಟಿ, ದಟ್ ಈಸ್ ಜ್ಞಾನಿ. ಎಲ್ಲ ಗೊತ್ತುಂಟು ಜ್ಞಾನಿ. ಇವನ್ ಜ್ಞಾನಿ ನೋಸ್ ಎವ್ರಿಥಿಂಗ್. ನನಗೆಲ್ಲ ಸಿದ್ಧಿ ಗೊತ್ತುಂಟು, ದಟ್ ಇಸ್ ಯೋಗಿ. ಭಕ್ತ ಅಂದ್ರೆ ಎಸ್, ರಿಯಲೈಸೇಷನ್ ಅಂದ್ರೆ ಐ ವಾಂಟ್ ಟು ಸರ್ವ್. ಹಾಗಾಗಿ ಯಾವಾಗ ನೋಡಿ, ಇದಕ್ಕೆ ಎಲ್ಲವೂ ಒಟ್ಟೊಟ್ಟಿಗೆ ಹೋಗ್ಬೇಕು. ಒಳ್ಳೆ ಸಾಧನ ಆಗ್ಬೇಕು, ಒಳ್ಳೆ ಸಂಘ ಆಗ್ಬೇಕು, ಮತ್ತೆ ಒಳ್ಳೆ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಇದನ್ನೆಲ್ಲ ನಾವು ಮಾಡಿದ್ರೆ ನಮ್ಗೆ ಎಕ್ಸ್ಟ್ರೆಸ್ಸಿಗೆ ಹೋಗ್ಬೋದು.
ಬ್ರಾಹ್ಮಣ ಹೇಗೆ ಎಕ್ಸಸ್ಸಿಗೆ ಬಂದ ಓದುವಾಗ ನಮಗೆ ಕೂಡ ಭಗವದ್ಗೀತೆ ಸೇಮ್ ಭಗವದ್ಗೀತೆ ಓದುವಾಗ ಎಕ್ಸಸ್ಸಿಗೆ ಹೋಗ್ಬೋದು. ಹೇಗೆ ಅಂದ್ರೆ ಪ್ರಭುಪಾದಿದು ಪುಸ್ತಕ ಯಾವುದು ಭಗವದ್ಗೀತಾರೋಪ, ಇದು ತುಂಬಾ ಪವರ್ಫುಲ್. ಇದು ಪ್ರಭುಪಾದಿದು ಎಕ್ಸ್ಟಸಿ, ಫುಲ್ ಆಫ್ ರಿಯಲೈಸೇಷನ್. ಪ್ರಭುಪಾದಿದು ರಿಯಲೈಸೇಷನ್ ಉಂಟು. ಪ್ರಭುಪಾದ ಸುಮ್ಮನೆ ಹೇಳುವುದಲ್ಲ, is having so much of realization, intense realization. ಹಾಗಾಗಿ ಈಗ ಒಂದು ಪೇಜ್ ನಾವು ಸೀರಿಯಸ್ ಆಗಿ, ಒಂದು ಪೇಜ್ ಅಲ್ಲ, ಒಂದು ಪ್ಯಾರ ನಾವು ಸೀರಿಯಸ್ ಆಗಿ ಓದಿದ್ರೆ ಸಾಕು, ಜಾಸ್ತಿ ಓದ್ಬೇಕಂತೆಲ್ಲ. ಮತ್ತೆ ಪ್ರಭುಪಾದ ಅಂತಂದ್ರೆ ಪ್ರಭುಪಾದ ಭಗವದ್ಗೀತೆ ಆಗ್ಲಿ, ಭಾಗವತಂ ಆಗ್ಲಿ, ಚೇತನ ಚರಿತಂ, ಈಸ್ ಆಲ್ವೇಸ್ ಈಸ್ ಹ್ಯಾವಿಂಗ್ ಕನ್ಸಿಸ್ಟೆನ್ಸಿ ಅಂದ್ರೆ ಬೇರೆ ಅವ್ರು ಹೇಗೆ ಅಂದ್ರೆ ಭಗವದ್ಗೀತೆಯಲ್ಲಿ ಒಂದು ಹೇಳಿದ್ದು, ಭಾಗವತಮಲ್ಲಿ ಒಂದು ಹೇಳಿದ್ದು, ಚೇತನ ಒಂದು ಹೇಳಿದಿಲ್ಲ, ಎಲ್ಲ ಕಡೆ ಒಂದೇ ಹೇಳುವಂತಹದ್ದು. ಕನ್ಕ್ಲೂಷನ್, ಯು ಹ್ಯಾವ್ ಟು ಸರ್ವ್ ಕೃಷ್ಣ, ಯು ಹ್ಯಾವ್ ಟು ಚಾಂಟ್ ಸೀರಿಯಸ್ಲಿ ಅಂಡ್ ಯು ಹ್ಯಾವ್ ಟು ಎಂಗೇಜ್ ಇನ್ ಸರ್ವಿಂಗ್ ಕೃಷ್ಣ. ದ ಗೋಲ್ ಆಫ್ ಲೈಫ್, ಜೀವನದ ಗುರಿ ಅಂತಂದ್ರೆ ಟು ಸರ್ವ್ ಕೃಷ್ಣ ವಿತ್ ಲವ್. ಈಗ ನಾವು ಸೇವೆ ಮಾಡ್ತಾ ಇದ್ದೀವಿ ಲವ್ ಅಲ್ಲಿ ಅಲ್ಲ. ಈಗ ನಮ್ಮ ಸೇವೆ ಲವ್ ಅಲ್ಲ. ಹೇಗೆ ಅಂತಂದ್ರೆ ಬೆತ್ತ ಹಿಡಿದಿದ್ದಾರೆ, ಪ್ರೆಸಿಡೆಂಟ್ ಬೆತ್ತ ಹಿಡಿದಿದ್ದಾರೆ, ಸೇವೆ ಮಾಡು, ನಾವು ಮಾಡ್ತಾ ಇದ್ದೇವೆ, ಲವ್ ಇಲ್ಲ. ಆದ್ರೆ ಗೋಲ್ ಆಫ್ ಲೈಫ್ ಅಂತಂದ್ರೆ ಸೇವೆ ಹ್ಯಾಸ್ ಟು ಬಿ ಡನ್ ವಿತ್ ಲವ್. ಯಾವಾಗ ಆ ದಿವಸ ಬರುವಂತ, ಯಾವಾಗ? ಹಾಗಾಗಿ ಭಕ್ತಿಯಲ್ಲಿ ಅಡ್ವಾನ್ಸ್ ಆಗುದಂದ್ರೆ ಇದು. ಮತ್ತೆ ನಾನು ಈಗ ನನಗೆ ಭಗವದ್ಗೀತೆ ಎಲ್ಲ ಗೊತ್ತಾಗಿದೆ. ನಾನು ಮೊನ್ನೆ ಎಕ್ಸಾಮ್ ಅಲ್ಲಿ ಎಲ್ಲ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ ನೋಡಿ. ನಮ್ಗೀಗ ಒಳ್ಳೆ ಮಾರ್ಕ್ಸ್ ಸಿಗ್ಬೋದು, ಆದ್ರೆ ಪ್ರಭುಪಾದರುವಂತದ್ದು ಲೈಫ್ ಇಸ್ ಪ್ರಿಪರೇಷನ್, ಡೆತ್ ಇಸ್ ಎಕ್ಸಾಮಿನೇಷನ್. ಲಿಟ್ಮಸ್ ಟೆಸ್ಟ್ ಯಾವಾಗ? ಮರಣ ಬರುವಾಗ ಅಂತೆ, ಸಾವು ಬರುವಾಗ. ಫಲೇನ ಪರಿಷತ್, ಬೈ ರಿಸಲ್ಟ್. ಹಾಗಾಗಿ ಸಾವು ಬರುವಾಗ ಎಲ್ಲ ಗೊತ್ತಾಗ್ತದೆ, ರಿಸಲ್ಟ್ ಗೊತ್ತಾಗ್ತದೆ. ದೂದ್ ಕಾ ದೂದ್, ಪಾನಿ ಕಾ ಪಾನಿ. ಹಾಗೆ ನಾವು ಸೀರಿಯಸ್ ಆಗದಿದ್ರೆ ಸಾವು ಬರುವಾಗ ಕೂಡ ಏನ್ ಮಾಡ್ಲಿಕ್ಕೆ ಆಗುದು. ಸೀರಿಯಸ್ ಆಗ್ಬೇಕು, ತುಂಬಾ ಸೀರಿಯಸ್. ನಾನು ಹಾಗೆ ಹೇಳಿದೆ. ಹೇಗೆಂದ್ರೆ ದಿವಸ ರಾತ್ರಿ ಮಲಗುವಾಗ ನಾವು ಪ್ರಾರ್ಥನೆ ಮಾಡ್ಬೇಕಂತೆ, ಕೃಷ್ಣ ಇವತ್ತಿನ ದಿವಸ ನೀನು ಕೊಟ್ಟಿದ್ದೀಯಾ, ನಾನು ನಿನ್ನ ಸೇವೆಗೆ ಯೂಸ್ ಮಾಡಿದ್ದೇನೆ, ಹಾಗಾಗಿ ನನಗೆ ಇನ್ನೊಂದು ದಿವಸ ಕೊಡು, ನಾನು ನಿನ್ನ ಸೇವೆ ಮಾಡ್ಬೇಕು. ಈ ರೀತಿ ನಾವು ಮಲಗಬೇಕು. ನಾವು ಈ ದಿವಸದಲ್ಲಿ ಸೇವೆ ಮಾಡ್ಲಿಲ್ಲ ಮತ್ತೆ ನಾವು ಎಂತ ಪ್ರಾರ್ಥನೆ ಮಾಡೋದು? ಸೇವೆ ಮಾಡಿದ್ರೆ ಪ್ರಾರ್ಥನೆ ಮಾಡ್ಬೋದಲ್ಲ, ಸೇವೆ ಮಾಡ್ಲಿಲ್ಲ ಮತ್ತೆ ಎಂತ ಪ್ರಾರ್ಥನೆ? ನಮ್ದು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಾವೆಂತ ಅಂದ್ರೆ ಇನ್ನು ಈಗ ನೋಡಿ, ಈಗ 60 ಆದದಷ್ಟೇ, ಈಗ ರಿಟೈರ್ಮೆಂಟ್ ಆದದ್ದು, ಇನ್ನೊಂದು 10-15 ವರ್ಷ ಮತ್ತೆ ನೋಡುವ 75 ನಂತರ ಸೀರಿಯಸ್ ಆಗುವ, ಫುಲ್ ಸೇವೆ ಮಾಡುವ. ಆಗ ಬಲವೇ ಇರುವುದಿಲ್ಲ ಬಾಡಿಯಲ್ಲಿ. ಅಟ್ಲೀಸ್ಟ್ 60ರಲ್ಲಿ ಸ್ವಲ್ಪ ಆದ್ರೂ ಇರ್ತದೆ, 75ರಲ್ಲಿ ಎಂತ ಬಲ ಇರ್ತದೆ? ಇರುವುದಿಲ್ಲ. ರೋಗ ಕೂಡ ಇರ್ತದೆ. ಹಾಗೆ ಸಣ್ಣ ಪ್ರಾಯದಲ್ಲಿ ನಾವು ಮಾಡ್ಬೇಕಂತೆ ಹೆಚ್ಚಿನವರು ಒಂದದ್ದು. ಈಗ ನನಗೆ 40, ಇನ್ನೊಂದು 10-15 ವರ್ಷ ಮಕ್ಕಳೆಲ್ಲ ದೊಡ್ಡದಾಗಿ ಮತ್ತೆ ನೋಡುವ, ಇಲ್ಲ, ಎನರ್ಜಿ ಇರುವುದಿಲ್ಲ. ಪ್ರಹ್ಲಾದ್ ಮಹಾರಾಜ್ ಹೇಳುವಂತದ್ದು ಕೌಮಾರ ಮಾಚರುತ ಪ್ರಜ್ಞೋ, ಸಣ್ಣ ಪ್ರಾಯದಲ್ಲಿ ಕೃಷ್ಣನಿಂದ ತಗೊಳ್ಬೇಕಂತೆ. ಈಗ ತುಂಬಾ ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ ಸೇವೆ, ತುಂಬಾ ಪ್ರಾಯ ಆದ್ಮೇಲೆ ಆಗುದಿಲ್ಲ. ಈಗ ನೋಡಿ, ಇವತ್ತು ನಾನು ಎಷ್ಟು ಆಲ್ಮೋಸ್ಟ್ 50-60 ಕಿಲೋಮೀಟರ್ಸ್, 60 ಅಲ್ಲ, ಒಂದು 70 ಕಿಲೋಮೀಟರ್ಸ್, 70-80 ಕಿಲೋಮೀಟರ್ಸ್ ಆಗ್ಬೋದು ಇವತ್ತು ಟ್ರಾವೆಲ್ ಮಾಡಿ ಪ್ರೀಚಿಂಗ್ ಹೋಗಿ, ಅಂದ್ರೆ ಡೊನೇಷನ್. ಯಂಗ್ ಏಜ್ ಅಲ್ಲಿ ಆಗ್ತದೆ. ಡ್ರೈವಿಂಗ್ ನಾನೇ, ಇನ್ನೊಬ್ಬನಿಗೆ ಗೊತ್ತಿಲ್ಲ ಅಷ್ಟು ಆಗ್ತದೆ. ಯಂಗ್ ಏಜ್ ಅಲ್ಲಿ ಎನರ್ಜಿ ಇರ್ತದೆ, ಜಾಸ್ತಿ ಮಾಡ್ಬೋದು. ಪ್ರಾಯ ಆದ್ಮೇಲೆ ಆಗುದಿಲ್ಲ. 80 ಹೋಗುವಾಗ ಬಂದು ಈ ಕ್ಲಾಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಟಯರ್ಡ್ ಆಗಿರ್ತದೆ, ಮಲಗುವಂತ ಆಗ್ತದೆ.
ಆಗುದಿಲ್ಲ. ಯಂಗ್ ಏಜ್ ಅಲ್ಲಿ ಆಗ್ತದೆ. ಹಾಗಾಗಿ ಸಣ್ಣ ಪ್ರಾಯದಲ್ಲಿ ನಾವು ಕೃಷ್ಣ ಬಗ್ಗೆ ತಗೊಳ್ಬೇಕಂತೆ. ಸಣ್ಣ ಪ್ರಾಯದಲ್ಲಿ ನಾವು ಬಿಸಿ ಯಾವುದಾಗೆ ಸೆನ್ಸ್ ಗ್ರಾಟಿಫಿಕೇಶನ್. ಮತ್ತೆ ನೋಡುವ ಇದೆಲ್ಲ ಮತ್ತೆ ಮಾಡುವಂಥದ್ದು ಈಗಲ್ಲ. ಇಲ್ಲ, ಸೀರಿಯಸ್ ಆಗ್ಲಿಕ್ಕೆ ಆಗ್ತದೆ. ಸಣ್ಣ ಪ್ರಾಯದಲ್ಲಿ ನಾವು ಸೀರಿಯಸ್ ಆಗ್ಲಿಕ್ಕೆ ಆಗ್ತದೆ. ಪ್ರಾಯದ ಮೇಲೆ ಆಗುದಿಲ್ಲ. ಎಷ್ಟೋ ರೋಗ ಇರ್ತದೆ, ಬಾಡಿ ಕೋಆಪರೇಟ್ ಮಾಡುವುದಿಲ್ಲ. ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ನೋವಾಗ್ತದೆ. ನಿಲ್ಲಿಕ್ಕೆ ಆಗುದಿಲ್ಲ, ನೋವಾಗ್ತದೆ. ಮಲಗ್ಲಿಕ್ಕೆ ಆಗುದಿಲ್ಲ, ನೋವಾಗ್ತದೆ. ದೇಹದ ಎಲ್ಲ ಅಂಗಾಂಗ ನಮ್ಗೆ ಪೇಯ್ನೆ ಕೊಡುವಂತದ್ದು. ಜನ್ಮ ವೃತ್ತಿ, ಜರ, ವ್ಯಾಧಿ, ರೋಗ. ಜರ ಅಂದ್ರೆ ಓಲ್ಡ್ ಏಜ್ ಒಳ್ಳೇದಲ್ಲ. ಹಾಗಾಗಿ ನಾವು ಸೀರಿಯಸ್ ಆಗ್ತೇವೆ. ಅಲ್ಟಿಮೇಟ್ ಥಿಂಗ್ ಅಂದ್ರೆ ನಾವು ಸೀರಿಯಸ್ ಆಗ್ತೇವೆ. ಓಕೆ, ದಯವಿಟ್ಟು ಇವತ್ತು ಒಂದೇ ಶ್ಲೋಕದಲ್ಲಿ ನಿಲ್ಲಿಸಿದ್ದೇನೆ. ಓಕೆ, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಹ್ಯಾಂಡ್ ಮಾಡಿ ಯಾವ್ದು ಪ್ರಶ್ನೆ ಇದ್ದಲ್ಲಿ. ಎಸ್ ರಾಘವ್ ಅವರೇ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಪ್ರಶ್ನೆ ಎಂತ ಇಲ್ಲ. ಕ್ಲಾಸ್ ಹೇಗಿತ್ತಂದ್ರೆ ನಮಗೆ ಚಪ್ಪಲಿ ತಗೊಂಡು ನಮಗೆ ಹೊಡೆದಾಗಿತ್ತು ಪ್ರಭುಜಿ. ಯಾವ್ದು ನಿಮ್ದು ವಾಯ್ಸ್ ಸ್ವಲ್ಪ ಬ್ಲರ್ ಆಗ್ತಾ ಉಂಟು. ಪ್ರಭುಜಿ, ಕ್ಲಾಸು ನಮಗೆ ಕೋಲ್ ತಗೊಂಡು ಬಡದಾಗ ಹೇಗೆ ಎಚ್ಚರ ಆಗುತ್ತೋ ಆ ರೀತಿ ಇತ್ತು ಪ್ರಭುಜಿ ಕ್ಲಾಸ್. ನಿಮ್ಮ ಇವತ್ತಿನ ಕ್ಲಾಸ್ ಎಂತ ಅರ್ಥ ಆಗ್ಲಿಲ್ಲ. ಕೋಲ್ ತಗೊಂಡು ಬಡದ್ರೆ ಹೇಗಿರುತ್ತೆ ಆ ರೀತಿ ಇತ್ತು ಪ್ರಭುಜಿ ಕ್ಲಾಸ್ ಇವತ್ತಿನ ಕ್ಲಾಸ್. ಓಕೆ, ನೋಡಿ, ನನಗೆ ಎಷ್ಟು ಗೊತ್ತುಂಟು ಅಷ್ಟನ್ನ ಹೇಳಿದ್ದೇನೆ. ಹರೇ ಕೃಷ್ಣ. ನಮ್ಗೆ ಗೊತ್ತಿಲ್ಲ ಎಷ್ಟು ಇಫೆಕ್ಟ್ ಆಗ್ತದ ಅಂತ. ನಮ್ಗೆ ಶೇಮ್ ಆಗ್ತಾ ಉಂಟು ಪ್ರಭುಜಿ. ಯಾವ್ದ್ರಲ್ಲೂ ಕಮಿಟ್ಮೆಂಟ್ ಇಲ್ಲ ನಮ್ಗೆ. ಯಾವ್ದ್ರಲ್ಲೂ ಕಮಿಟ್ಮೆಂಟ್ ಇಲ್ಲ. ನೀವ್ ಹೇಳ್ದಾಗೆ ಏನೋ ಹೇಳ್ತಾರೆ, ಮಾಡ್ತಾ ಇದೀವಿ ಅಷ್ಟೇ ಪ್ರಭುಜಿ. ಬಟ್ ಆ ಸೀರಿಯಸ್ನೆಸ್ ಇನ್ನೂ ಬಂದಿಲ್ಲ. ಶೇಮ್ ಆಗ್ತಾ ಇದೆ ನಮ್ಗೆ ಆ ವಿಚಾರದಲ್ಲಿ. ಯಾವ್ದು ನನಗೆ ಅರ್ಥ ಆಗ್ಲಿಲ್ಲ, ಎಂತ ಹೇಳಿ. ಅಂದ್ರೆ ನಾವು ಕಮಿಟ್ಮೆಂಟ್ ಆಗಿ ಏನು ಮಾಡ್ತಾ ಇಲ್ಲ. ಸೊ ಯಾರೋ ಹೇಳ್ತಾ ಇದಾರೆ ಅಂತ ಮಾಡ್ತಾ ಇದೀವಿ, ಸೀರಿಯಸ್ನೆಸ್ ಬಂದಿಲ್ಲ. ಆ ವಿಚಾರದಲ್ಲಿ ಹಂಗೆ ಅನಿಸ್ತು ಪ್ರಭುಜಿ. ಓಕೆ, ಬರ್ತದೆ. ಎಂತಂದ್ರೆ ಅದೇ ಹೇಳಿದಲ್ಲ, ಭಗವಂತ ಮರ್ಸಿಯನ್ನು ಕೊಡುವಂತದ್ದು ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ಮಾಡ್ತಾ ಹೋಗ್ಬೇಕು. ಹೇಗೆಂದ್ರೆ ಈಗ ಒಬ್ಬ ಮಗುವನ್ನು ತಂದೆ ಅಥ್ಲೆಟಿಕ್ಗೆ ಸೇರಿಸ್ತಾರೆ, ಓಡ್ಲಿಕ್ಕೆ ಸೇರಿಸುವಾಗ ಮಗನಿಗೆ ಇಷ್ಟ ಇರುವುದಿಲ್ಲ. ಮಗ ಎಂತ ಮಾಡ್ತಾನೆ, ಅಪ್ಪ ನಾನು ಹೋಗುವುದಿಲ್ಲ. ಅಪ್ಪ ಅವನನ್ನು ಬೆಳಿಗ್ಗೆ ಎಬ್ಬಿಸಿ 5 ಗಂಟೆಗೆ, ಯಾಕಂದ್ರೆ 5:15 ಅಲ್ಲಿ ಇರ್ಬೇಕು, ಎಬ್ಬಿಸಿ ಕೊಂಡೋಗ್ತಾರೆ. ಡೈಲಿ ನಾನು ಹೋಗುದಿಲ್ಲ. ಓಡ್ಲಿಕ್ಕೆ ಅವನಿಗೆ ಆಲ್ಮೋಸ್ಟ್ 1.5 ಗಂಟೆ ಓಡ್ಲಿಕ್ಕೆ, 5:30ಯಿಂದ 7 ಗಂಟೆ ತನಕ. ಹಾಗೆ ಮಾಡ್ತಾನೆ 2 ವರ್ಷ, ಆಲ್ಮೋಸ್ಟ್ 2-3 ವರ್ಷ ಹಾಗೆ ಇರ್ತದೆ. ಅವನಿಗೆ ಮನಸ್ಸಿರುವುದಿಲ್ಲ. ಮತ್ತೆ 3-4 ವರ್ಷ ಆದ್ಮೇಲೆ, ಆಫ್ಟರ್ 5 years ಅಪ್ಪ ಸ್ಟಾಪ್ ಮಾಡ್ತಾರೆ ಎಬ್ಬಿಸೋದು. ಅವನಿಗೆ ನ್ಯಾಚುರಲ್ ಆಗಿ ಇಂಟ್ರೆಸ್ಟ್ ಬರ್ತದೆ. ಮತ್ತೆ ಹೋಗ್ತಾನೆ, ಪ್ರಾಕ್ಟೀಸ್ ಮಾಡ್ತಾನೆ. ಇನ್ನೊಂದು 5 ವರ್ಷ ಪ್ರಾಕ್ಟೀಸ್ ಮಾಡ್ತಾನೆ. 5, 10, 10ರಲ್ಲಿ ಅವ ಒಂದು ಕಾಂಪಿಟೇಷನ್ಗೆ ಟ್ರೈ ಮಾಡ್ತಾನೆ. ಮತ್ತೆ ಅವನಿಗೆ ಪ್ರೈಸ್ ಸಿಗ್ತದೆ. ತಿಳಿತಾ ಸರ್? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಎಂತ ಹೇಳುವಂಥದ್ದು, ನಿನ್ನೆ ಪ್ರಭುಪಾದ ಮೆಸೇಜ್ ಅಂತ, ಪ್ರಭುಪಾದ ಮೆಸೇಜ್ ನೋಡಿ, 1 ನಿಮಿಷ, ನಿನ್ನೆದಲ್ಲ, 17th Augustಗೆ. ಫೇಲಿಯರ್ ಇಸ್ ಅ ಪಿಲ್ಲರ್ ಆಫ್ ಸಕ್ಸಸ್, ದೆನ್ ಟ್ರೈ ಅಗೇನ್, ಯು ಶಲ್ ಟ್ರೈ. ಫೇಲಿಯರ್ ಆದ್ಮೇಲೆ ವಾಪಸ್ ಟ್ರೈ ಮಾಡ್ಬೇಕು, ಇನ್ನೊಮ್ಮೆ ಟ್ರೈ ಮಾಡ್ಬೇಕು. ಸಕ್ಸಸ್ ಸಿಗ್ತದೆ. ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ್, ಹರಿನಾಮ ಶ್ರೀಕೃಷ್ಣ ಸಂಕೀರ್ತನ್. ವಿಜಯ ಖಂಡಿತ. ಆದ್ರೆ ಫಸ್ಟಿಗೆ ನಮ್ಗೆ, ನಾವು ಹೇಗೆ ಮಗು ನಡೆಯುವಾಗ ಒಂದು 8 ತಿಂಗಳಾದ್ಮೇಲೆ, 8-9 ತಿಂಗಳಾದ್ಮೇಲೆ ಪ್ರಯತ್ನ ಮಾಡ್ತದೆ ನಿಲ್ಲಿಕ್ಕೆ. ನಿಲ್ತದೆ ಬೀಳ್ತದೆ. 10 ತಿಂಗಳು, ಆಲ್ಮೋಸ್ಟ್ 1 ವರ್ಷ ಆಗುವಾಗ ಸ್ವಲ್ಪ ನಿಲ್ತದೆ. ಮತ್ತೆ ಒಂದು ತಿಂಗಳಾಗುವಾಗ, 1 ವರ್ಷ 1 ತಿಂಗಳ ಸ್ವಲ್ಪ ನಡೀತದೆ. ಮತ್ತೆ ಸ್ವಲ್ಪ ನಡೀತದೆ.
ಮತ್ತೆ ಬೀಳ್ತದೆ, ಸ್ವಲ್ಪ ನಡೀತದೆ, ಸ್ವಲ್ಪ ನಡೀತದೆ, ಸ್ವಲ್ಪ ಬೀಳ್ತದೆ, ನಡೀತದೆ, ನಡೀತದೆ, ಬೀಳ್ತದೆ, ಬೀಳ್ತದೆ, ನಡೀತದೆ, ಈ ರೀತಿ. ಹಾಗಾಗಿ ನಮ್ಗೆ ಪೇಷನ್ಸ್ ಇರ್ಬೇಕು, ಪೇಷನ್ಸ್ ಇರ್ಬೇಕು. ಆಗ್ತದೆ, ಒಮ್ಮೆ ಆಗುದಿಲ್ಲ. ಹೇಗೆ ಅಂದ್ರೆ ಈ ಶಿಲ್ಪಿ ವಿಗ್ರಹವನ್ನು ಮಾಡ್ತಾನೆ, ಕೆತ್ತನೆ ಮಾಡ್ತಾನೆ, ಹೊಡಿತಾ ಇರ್ತಾನೆ, ಪಾಟ್ 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 ಅಂತ ತುಂಬಾ ಹೊಡಿತಾನೆ ಅವ. ಆದ್ರೆ ಎಷ್ಟೋ ವರ್ಷದ ಆಲ್ಮೋಸ್ಟ್ ಹೊಡೆದು 1 ವರ್ಷ, 1.5 ವರ್ಷ, 2 ವರ್ಷದ ನಂತರ ಶೇಪ್ ಬರ್ತದೆ. ಆದ್ರೆ ಅವ 2 ವರ್ಷ ಎಫರ್ಟ್ ಹಾಕಿದ ಹೊಡಿಲಿಕ್ಕೆ. ಡೈಲಿ ರಾತ್ರಿ ಹೋಗುವಾಗ ಎಂತ ಕೈಗೆಲ್ಲ ಎಣ್ಣೆ ಹಚ್ಚಿ ಹೀಗೆ ಮಸಾಜ್ ಎಲ್ಲ ಮಾಡ್ತಾನೆ. ಯಾಕೆಂದ್ರೆ ಹೊಡಿಯುವಂತ ಸುಲಭದ ಕೆಲಸ ಅಲ್ಲ. ಅಂದ್ರೆ ಇಲ್ಲಿ ಸ್ಟ್ರೆಂತ್ ಇದು ಬೀಳ್ತದೆ, ಇಲ್ಲಿ ಕೂಡ ಬೇಕು ಸ್ಟ್ರೆಂತ್, ಇಲ್ಲಿ ಕೂಡ ಬೇಕು. ಹಾಗಾಗಿ ಅದು ಮಾಡಿ 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 ಕಷ್ಟಪಟ್ಟಿದ್ದಾನೆ ತುಂಬಾ, ಮತ್ತೆ ಅದು ಶೇಪ್ ಆಗ್ತದೆ. ಅದೇ ರೀತಿ ನಾವು ಕೂಡ ಹಾಗೆ ಭಕ್ತಿಗೆ ಬಂದ ಮೇಲೆ ಇಮಿಡಿಯೇಟ್ ಆಗಿ ಶೇಪ್ ಬರುವುದಿಲ್ಲ, ಶೇಪ್ ಬರ್ತದೆ, ನಾವು ವೆಯ್ಟ್ ಮಾಡ್ಬೇಕು. ಸಬರ್ ಕಾ ಫಲ್ ಮೀಠಾ ಹೋತಾ ಹೈ. ಹಾಗಾಗಿ ವೆಯ್ಟ್ ಮಾಡ್ಬೇಕು. ವೆಯ್ಟ್ ಮಾಡಿದ ಮೇಲೆ ನಮಗೆ ನೆಕ್ಟರ್ ಸಿಗ್ತದೆ. ಫಸ್ಟಿಗೆ ಸಿಗುದಿಲ್ಲ ನೆಕ್ಟರ್, ದೆನ್ ವಿ ಕ್ಯಾನ್ ಟೇಸ್ಟ್ ನೆಕ್ಟರ್, ಅಮೃತ. ಎಸ್, ಬೇರೆ ಯಾರ ಪ್ರಶ್ನೆ? ಎಷ್ಟು ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಎಸ್, ಯಾರು ಪ್ರಶ್ನೆ ಇಲ್ವಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. 9 ಕೂಡ ಆಯ್ತು ನೋಡಿ, ಎಕ್ಸಾಕ್ಟ್ 8ಕ್ಕೆ ಸ್ಟಾರ್ಟ್, 9. ವಾಂಚಾ ಕಲ್ಪತರೋ ವಿಶ್ಯ ಕೃಪಾ ಸಿಂಧುಭ್ಯೋ ಚ ಪತಿತನಾಭಾವನಿಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ.